ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ವನಿ ಶಶಾಂಕ್ ಗೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಷ್ಟ್ರ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಸುದ್ದಿಯನ್ನು ಗಮನಿಸೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾಗಿರುವಂತಹ ಬಹುಚರ್ಚಿತ ಒಂದು ಕಾನೂನು, ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಒಂದು ವಿಚಾರ ಪ್ರತಿಯೊಂದು ಚುನಾವಣೆಯ ಪ್ರಣಾಳಿಕೆಯಲ್ಲಿ ತುಂಬಾನೇ ಗೊಂದಲವನ್ನ ಸೃಷ್ಟಿ ಮಾಡಿದ್ದಂತಹ ಕಾನೂನು. ಆದರೆ ಇವತ್ತು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ವಿಧೇಯಕ ಮಂಡಿಸಿದ ಕಾನೂನು ಸಚಿವರು ಅರ್ಜುನ್ ಮೇಘವಾಲ್, ನರೇಂದ್ರ ಮೋದಿ ಸರ್ಕಾರದ ಕಾನೂನು ಸಚಿವರಾಗಿರುವಂತಹ ಅರ್ಜುನ್ ರಾವ್ ಮೇಘವಾಲ್ ಅವರು ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕಾನೂನು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದ ದೇಶಕ್ಕೊಂದೇ ಚುನಾವಣೆ ಕಾನೂನು ಮಂಡನೆಗೆ ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳಿಂದ ಇವತ್ತು ತೀವ್ರ ವಿರೋಧಗಳಿತ್ತು. ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷಗಳು ಕೂಡ ಇತ್ತು. ಖಂಡತುಂಡವಾಗಿ ಈ ಒಂದು ಕಾನೂನನ್ನು ವಿರೋಧವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾನೂನು ದೇಶದಲ್ಲಿ ಜಾರಿಯಾಗಬಾರದು, ದೇಶಕ್ಕೊಂದೇ ಚುನಾವಣೆ ಅಸಂವಿಧಾನಿಕ, ಪ್ರಜಾಪ್ರಭುತ್ವಕ್ಕೆ ಇದು ವಿರುದ್ಧ, ಮಾರಕ, ಸಂವಿಧಾನದ ಮೂಲ ರಚನೆಯ ಉಲ್ಲಂಘನೆ ಆಗುತ್ತೆ ಅಂತ ವಿಪಕ್ಷಗಳು ಇದನ್ನು ಖಂಡತುಂಡವಾಗಿ ವಿರೋಧವನ್ನ ಮಾಡಿದೆ. ಮಸೂದೆಗೆ ಒಪ್ಪಿಗೆಯನ್ನು ಪಡೆಯಲು ಮತಯಂತ್ರದ ಮೂಲಕ ಹೊಸ ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕಲಿ ಮತವನ್ನ ಚಲಾವಣೆ ಮಾಡಲಾಯಿತು. ಅದರಲ್ಲಿ ಬಿಲ್ನ ಪರವಾಗಿ 269 ಮತಗಳು ಬಿದ್ದರೆ ಬಿಲ್ನ ವಿರುದ್ಧವಾಗಿ 198 ಸಂಸದರ ಮತದಾನಗಳು ನಡೆದಿದೆ. ಸೊ ಈ ಮತದಾನದ ರಿಸಲ್ಟಿನ ವಿಚಾರವಾಗಿ ಜೆಪಿಸಿಗೆ ಕೊಡುವ ವಿಚಾರವಾಗಿ ಲೋಕಸಭೆಯಲ್ಲಿ ಮತ ಚಲಾವಣೆಯಾಗಿದೆ 269 ಮತಗಳು. ಸೊ ಜಂಟಿ ಸಂಸದೀಯ ಸಮಿತಿಗೆ ಬಿಲ್ ವರ್ಗಾವಣೆ ಆಗುವಂತೆ ಈಗ ಕೊನೆಯ ಅಂತಿಮ ನಿರ್ಧಾರಗಳು ಬಂದಿರುವಂಥದ್ದು. ಕಳೆದ ವಾರವಷ್ಟೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಿದ್ದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ವಿಚಾರ ಅನುಮೋದನೆಯಾಗಿತ್ತು. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಡೆದಂತಹ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಿತ್ತದು. ಅದರಲ್ಲಿ ಅನುಮೋದನೆ ಆಗಿತ್ತು. ಆದರೆ ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆಯನ್ನು ನಡೆಸಲು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ. ಮತ್ತು ಒಂದೇ ಬಾರಿ ದೇಶಕ್ಕೊಂದೇ ಚುನಾವಣೆಯಿಂದ ಪ್ರಮುಖವಾಗಿ ಏನು ಲಾಭ ಇದೆ? ಅಷ್ಟು ತರಾತುರಿಯಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಉದ್ದೇಶ ಯಾಕೆ? ಇದರಿಂದ ದೇಶಕ್ಕೆ ಏನಾದರೂ ಲಾಭ ಇದೆಯಾ? ಈಗ ಹೇಗೆ ನಡೀತಾ ಇದೆ ಹಾಗೇನೆ ನಡೆಸ್ಕೊಂಡು ಹೋಗ್ಬೋದಲ್ವಾ ಅನ್ನುವಂಥ ಪ್ರಶ್ನೆಗಳು ಇದೆ. ಇದು ಸಾಧ್ಯ ಇದೆಯಾ? ಸಾಧ್ಯ ಆದರೆ ಇದು ಯಾವ ರೀತಿಯಾಗಿ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಹಲವರಲ್ಲಿ ಇರುವಂಥದ್ದು, ಹಲವು ಕುತೂಹಲಗಳು ಕೂಡ ಇರುವಂಥದ್ದು. ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಪ್ರಮುಖವಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿ ಎಸ್ ಜಯರಾಮ್ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನಿಂದ ವಕ್ತಾರರಾಗಿ ಉದಯ್ ಆಚಾರ್ಯ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ಇನ್ನು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಓಕೆ, ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋದಾದರೆ ಮೊದಲಾಗಿ ಜಯರಾಮ್ ಸರ್, ಈ ವಿಚಾರವನ್ನು ಗಮನಿಸುವುದಾದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಹೊಸತೇನಲ್ಲ. ಈ ಹಿಂದಿನಿಂದಲೂ ಕೂಡ ಈ ಹಿಂದೆ ಒಂದು ಬಾರಿ ಇತ್ತು, ಅದು ನಡೆದಿತ್ತು. ಅದಾದ ಬಳಿಕ ಅದು ರಾಜ್ಯ ಸರ್ಕಾರಗಳು ಅಥವಾ ವಿಧಾನಸಭೆಗಳು ವಿಸರ್ಜನೆ ಆಗೋದಕ್ಕೆ ಪ್ರಾರಂಭ ಆದ ಬಳಿಕ ಅದನ್ನು ಕೈ ಬಿಡಲಾಯಿತು ಅನ್ನುವಂತಹ ಕಾನ್ಸೆಪ್ಟ್ಗಳು ಕೂಡ ಇದೆ. ಸೊ ಈಗ ಮತ್ತೆ ಹೊಸದಾಗಿ ಏನು ಇಂಪ್ಲಿಮೆಂಟ್ ಮಾಡುವಂಥದ್ದು ಏನಲ್ಲ, ಈ ಹಿಂದೆ ಇದ್ದಂಥದ್ದು. ಸೊ ಹಾಗಾಗಿ ಇದು ಸಾಧ್ಯತೆಗಳಿದೆಯಾ, ಯಾವ ಥರ ಅಂತ ಹೇಳಿ? ಈಗ ಸಂವಿಧಾನದ ತಿದ್ದುಪಡಿ ವಿಧೇಯಕಗಳು ಈಗ ಮಂಡನೆ ಆಗಿವೆ. ನಾವು ಸ್ವಾತಂತ್ರ್ಯದ ಆರಂಭದಿಂದ ಹೇಗಿತ್ತು ಸರ್ಕಾರಗಳು ಅಂತ ನೋಡಿದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಬಳಿಕ 1952ರವರೆಗೆ ದೇಶದಲ್ಲಿ ಚುನಾಯಿತ ಸರ್ಕಾರ ಅಂತ ಇರಲಿಲ್ಲ. 1952ರಲ್ಲಿ ಮೊದಲ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗ್ತದೆ. 1952ಕ್ಕೆ ಮೊದಲು ರಾಜ್ಯಸಭೆಯೂ ಇರಲಿಲ್ಲ, ರಾಜ್ಯ ಚುನಾವಣೆಗಳು ಇರಲಿಲ್ಲ, ಅಲ್ಲಿಯವರೆಗೆ ಇರಲಿಲ್ಲ. ಅದು 1951ರಲ್ಲಿ ಸಂವಿಧಾನ ತಿದ್ದುಪಡಿಗೆ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದ ಉದಾಹರಣೆಗಳಿವೆ. ಈಗ ನಾವು ಒಂದು ರಾಷ್ಟ್ರ ಒಂದು ಯೋಜನೆ ಯಾವೆಲ್ಲದರಲ್ಲಿ ಇದೆ ಅಂತ ನೋಡುವ. ಈಗ GST ಅದೇನು, ಒಂದು ರಾಷ್ಟ್ರ ಒಂದು ತೆರಿಗೆ. ಹಿಂದೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ತೆರಿಗೆಗಳಿದ್ವು.
ಅಕ್ಟ್ರಾ ಇತ್ತು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಪ್ರವೇಶಿಸುವಾಗ ಅಕ್ಟ್ರಾಯ್ ತೆರಿಗೆ ಅಂತೇಳಿ ಹೇಳ್ತಾ ಇದ್ರು. ಲಾರಿಗಳು ರಸ್ತೆಯಲ್ಲಿ ಕ್ಯೂ ನಿಲ್ತಿದ್ರು, ಅಲ್ಲಲ್ಲಿ ಟೋಲ್ ಬೂತ್ಗಳಿದ್ವು. ಈಗ ರಸ್ತೆ ಬಳಕೆದಾರ ಶುಲ್ಕ ವಸೂಲು ಮಾಡಲಿಕ್ಕೆ ಒಂದು ಟೋಲ್ ಬೂತ್ಗಳು ಅಂತೇಳಿ ಬಿಟ್ಟರೆ ನಿಮಗೆ ಈ ತೆರಿಗೆ ಲೆವಿಯನ್ನು ಸಂಗ್ರಹ ಮಾಡುವಂಥ ಯಾವುದೇ ವ್ಯವಸ್ಥೆ ಇಲ್ಲ. ಅದು GSTಯಲ್ಲಿ ಬಂದಿದೆ. ಅದರ ಅರ್ಥ ಒಂದು ರಾಷ್ಟ್ರ ಒಂದೇ ತೆರಿಗೆ ಅಂತ. ಅದರ ನಂತರ ನೋಡಿ, ಒಂದು ರಾಷ್ಟ್ರ, ಈಗ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಬಂದಿದೆ. ಯಾಕಂದರೆ ಕರ್ನಾಟಕದ ಕಾರ್ಮಿಕರು ಬೇರೆ ರಾಜ್ಯಕ್ಕೆ ಹೋದರೆ ಅವರು ಏನು ಮಾಡೋದು, ಪಡಿತರಕ್ಕೆ ಸಮಸ್ಯೆ ಆಗ್ತಿತ್ತು. ಈಗ ಕರ್ನಾಟಕದಲ್ಲಿ ಮಾತ್ರ ಅವರಿಗೆ ಪಡಿತರ ಸಿಗ್ತಾ ಇತ್ತು, ಕರ್ನಾಟಕದ ಕಾರ್ಡುದಾರರಾಗಿದ್ದರೆ. ಆದರೆ ಅವರು ಬೇರೆ ರಾಜ್ಯಕ್ಕೆ ಹೋದರೆ ಬೇರೆ ರಾಜ್ಯದಲ್ಲೂ ಪಡಿತರ ಸಿಕ್ಕುವ ಹಾಗೆ ವ್ಯವಸ್ಥೆ ಮಾಡಲಿಕ್ಕೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಬಂದಿದೆ. ಆಯುಷ್ಮಾನ್ ಭಾರತ್ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಆರೋಗ್ಯ ಸೇವೆ ಅದು ಕೂಡ ನೋಡಿ, ಒಂದು ರಾಷ್ಟ್ರ ಆರೋಗ್ಯ ಕಾರ್ಡ್, ಒಂದು ರಾಷ್ಟ್ರ ಒಂದು ಆರೋಗ್ಯ ಕಾರ್ಡ್. ಇನ್ನು ಇಲೆಕ್ಟ್ರಿಸಿಟಿ, ನೀವು ಸ್ವಲ್ಪ ಹಿಂದೆ ಹೋಗಿ, ಇಲೆಕ್ಟ್ರಿಸಿಟಿ ಬಹಳ ಕೊರತೆ ಇತ್ತು. ಕೆಲವು ರಾಜ್ಯಗಳು ಕತ್ತಲೆಯಲ್ಲೇ ಇದ್ವು. ಅವುಗಳನ್ನೀಗ ಹೇಗೆ ಬೆಸೆಯಲಾಗಿದೆ, ಒಂದು ರಾಷ್ಟ್ರ ಒಂದು ಗ್ರಿಡ್ ಉಪಕ್ರಮ ಮಾಡಲಾಗಿದೆ. ಈಗ ನೀವು ಮಂಗಳೂರಿನ ಮೂಲಕ ವಿಟ್ಲದ ಮೂಲಕ ಹೋಗ್ತಾ ಇರುವಂಥ ಒಂದು ಗ್ರಿಡ್ ನೋಡಿ ಪಾಸ್ ಆಗ್ತದೆ. ಅದು ಕೆಲವರು ಹೇಳ್ತಾರೆ ಅದು ಶ್ರೀಲಂಕಾಕ್ಕೆ ವಿದ್ಯುತ್ ಮಾರಲಿಕ್ಕೆ ಕೊಂಡೋಗ್ತಾ ಇರುವ ಲೈನ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈಗ ರೈತರು ಹೋರಾಟ ಮಾಡ್ತಿದ್ದಾರೆ. ಒಂದು ರಾಷ್ಟ್ರ ಒಂದು ಗ್ರಿಡ್ ಉಪಕ್ರಮ ಆ ಮೂಲಕ ಅನೇಕ ಸುಧಾರಣೆಗಳನ್ನು ತಂದಿದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂದರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಘೋಷಣೆ ಮೋದಿಯವರದ್ದು ಇರ್ಬೋದು. ಆದರೆ ಈ ಹಿಂದೆ ಜನ ಅದನ್ನ ಏಕ ಭಾರತ ಶ್ರೇಷ್ಠ ಭಾರತ ಅನ್ನೋದನ್ನು ನಡವಳಿಕೆಯಲ್ಲಿ ಮಾಡ್ತಿದ್ರು. ಯಾಕಂದರೆ ನೀವು ಇಲ್ಲಿಯವರು ಹರಿದ್ವಾರಕ್ಕೆ ಹೋಗ್ತಿದ್ರು, ಗಂಗಾ ನದಿ ಸ್ನಾನಕ್ಕೆ ಪುಣ್ಯ ಸ್ನಾನಕ್ಕೆ ಹೋಗ್ತಿದ್ರು. ನಾಡ್ದು ಜನವರಿಯಲ್ಲಿ ನಡೆದಂಥ ಮಹಾಕುಂಭ ಇದೆಯಲ್ಲ ಅಲಹಾಬಾದಿಗೆ, ಅಲ್ಲೂ ನಿಮಗೆ ಬೇರೆ ಬೇರೆ ಭಾರತ ದೇಶದ ಬೇರೆ ಬೇರೆ ಭಾಗಗಳಿಗೆ ಸಾಧು ಸಂತರು ಬರ್ತಾರೆ. ಆದ್ದರಿಂದ ಆ ಕಾನ್ಸೆಪ್ಟ್ ಹೊಸತಲ್ಲ, ಆದರೆ ಆ ಬಗ್ಗೆ ಒಂದು ಇವೆಂಟನ್ನು ಮಾಡಿದ್ದು ಈ ಸರ್ಕಾರ. ಅದಕ್ಕೊಂದು ಘೋಷಣೆ ಕೊಟ್ಟದ್ದು ಏಕ ಭಾರತ ಶ್ರೇಷ್ಠ ಭಾರತ ಈ ಸರ್ಕಾರ. ಈಗ ನಾವು ಇದರಲ್ಲಿ ಬಿಲ್ ಏನು ಹೇಳ್ತದೆ ನೋಡು. ಡಿಸೆಂಬರ್ 13ರಂದು ರಾತ್ರಿ ಸಂಸದರಿಗೆ ಅವರೊಂದು ಸರ್ಕ್ಯುಲೇಟ್ ಮಾಡ್ತಾರೆ. ಸಂವಿಧಾನದ 129ನೇ ತಿದ್ದುಪಡಿ ವಿಧೇಯಕ ಇದು ಬಿಲ್. ಅದು ಏನು ಹೇಳ್ತದೆ, ಒಂದು ವೇಳೆ ರಾಜ್ಯ ವಿಧಾನಸಭೆ ಅಥವಾ ಲೋಕಸಭೆ ಅದರ ಅವಧಿ ಪೂರ್ಣಗೊಳ್ಳುವುದಕ್ಕೆ ಮೊದಲೇ ವಿಸರ್ಜನೆ ಆದರೆ ಮಧ್ಯಂತರ ಚುನಾವಣೆಗಳು ನಡೆಯುವುದಿಲ್ಲ ಅಂತ ಹೇಳುವುದಿಲ್ಲ. ಮಧ್ಯಂತರ ಚುನಾವಣೆಗಳು ನಡೆಯುತ್ತವೆ. ಆದರೆ ಅದು ಆ 5 ವರ್ಷಗಳ ಉಳಿಕೆ ಅವಧಿ ಇದೆಯಲ್ಲ, ಈಗ ಏನು ನೀವು ಉಪಚುನಾವಣೆಯಲ್ಲಿ ಮಾಡ್ತೀರಿ, ಕುಮಾರಸ್ವಾಮಿ ಅವರು ಆಯ್ಕೆ ಆದರು, ದಿಲ್ಲಿಗೆ ಹೋದರು, ಆ ನಂತರ ಅಲ್ಲಿ ಉಪಚುನಾವಣೆಯಲ್ಲಿ ಆಯ್ಕೆ ಆದ್ರಲ್ಲ, ಅವ್ರದ್ದೇನು ಪುನಃ 5 ವರ್ಷದ ಟರ್ಮ್ ಅಲ್ಲ ಅದು. ಈ ಉಳಿಕೆ ಅವಧಿ ಅಂದರೆ ಈ ಉಳಿಕೆ ಅವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾತ್ರ ಈ ಚುನಾವಣೆಗಳು ಸೀಮಿತ ಆಗ್ತದೆ. ಸಪೋಸ್ ಕರ್ನಾಟಕ ವಿಧಾನಸಭೆ ಅಥವಾ ಬೇರೆ ಯಾವುದೇ ವಿಧಾನಸಭೆ ವಿಸರ್ಜನೆ ಆದರೆ, ಅವಧಿಯ ಮಧ್ಯದಲ್ಲಿ ವಿಸರ್ಜನೆ ಆದರೆ, ಅದು ಅದರ ಆರಂಭಿಕ ದಿನಗಳಿಂದ ಲೋಕಸಭೆಯ ದಿನಗಳಿಂದ ಶುರು ಮಾಡಿ ಲೋಕಸಭೆಯ ಅವಧಿ ಕೊನೆಗೊಳ್ಳುವವರೆಗೆ ಇರ್ತವೆ. ಆದರೆ ಅದು ಈಗ ಜಾರಿಗೆ ಬರೋದಿಲ್ಲ, ಮುಂದಿನ ಚುನಾವಣೆಯ ನಂತರ ಅದು ಜಾರಿಗೆ ಬರ್ತದೆ. ಹಾಗೆ ಈ ವಿಧೇಯಕ ಏನು ಹೇಳ್ತದೆ ಅಂದರೆ, ಆರ್ಟಿಕಲ್ 82A ಸೇರಿಸ್ತದೆ, ಪರಿಚ್ಛೇದ 83ರನ್ನು ತಿದ್ದುಪಡಿ ಮಾಡ್ತದೆ, 172, 327ಕ್ಕೂ ತಿದ್ದುಪಡಿ ಅನ್ನೋದು ಪ್ರಸ್ತಾಪ ಮಾಡ್ತದೆ. ಈ ತಿದ್ದುಪಡಿಗಳು ಸಾರ್ವತ್ರಿಕ ಚುನಾವಣೆಯ ಬಳಿಕದ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ, ಅಂದರೆ 2029ರಲ್ಲಿ ಚುನಾವಣೆ ನಡೆದ್ರೆ ಆ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರ್ತವೆ. ಅಂದರೆ ಮೊದಲ ಅಧಿವೇಶನ ಆಗಬೇಕು, ರಾಷ್ಟ್ರಪತಿಯವರು ಅಧಿಸೂಚನೆ ಹೊರಡಿಸಬೇಕು. ಅಂದರೆ ಈ ನಿಗದಿತ ದಿನಾಂಕ 2029ರ ಲೋಕಸಭಾ ಚುನಾವಣೆಗಳ ಬಳಿಕ ಏಕಕಾಲಕ್ಕೆ ಚುನಾವಣೆಗಳು ನಡೆಯುವುದು ಯಾವಾಗ ಆರಂಭ ಆಗೋದು, 2034ರಿಂದ. ಯಾಕಂದರೆ 2029ರಲ್ಲಿ ಅವರು ರಾಷ್ಟ್ರಪತಿಗಳು ಅಧಿಸೂಚನೆ ಮಾಡಬೇಕು ಅದಕ್ಕೆ. ಹಾಗಾಗಿ ನಿಮಗೆ ಏನೇ ಆರಂಭ ಆಗೋದಿದ್ರು 2029ಕ್ಕೆ ಅಲ್ಲ, ಆ ನಂತರ 2034ರ ಹೊತ್ತಿಗೆ ಅಂತ ನಾವೊಂದು ತರ್ಕ ಮಾಡ್ಬೋದು. ಇದರ ಪ್ರಕಾರ ಲೋಕಸಭೆ ಅವಧಿ ನಿಗದಿತ ದಿನಾಂಕದಿಂದ, ಅಂದರೆ 29ರಿಂದ ಯಾವಾಗ ಆರಂಭ ಆಗ್ತದಲ್ಲ ಅಲ್ಲಿಂದ 5 ವರ್ಷ, ಮತ್ತು ವಿಧಾನಸಭೆಗಳ ಅವಧಿ ಲೋಕಸಭಾ ಅವಧಿಯೊಂದಿಗೆ ಕೊನೆಗೊಳ್ಳುತ್ತದೆ. ಕೊನೆಯ ಅವಧಿ ಇದೆಯಲ್ಲ ಅದರೊಟ್ಟಿಗೆ ಅದು ಕೊನೆಗೊಳ್ಳುತ್ತದೆ. ಇದೇನು ಹೊಸದಲ್ಲ. 2024ರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಸುಧಾರಣೆಯನ್ನು ತರ್ತೇವೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಭರವಸೆ ನೀಡಿತು. ತಾವು ಈ ಚರ್ಚೆಯನ್ನು ಆರಂಭಿಸುವುದಕ್ಕೆ ಮೊದಲು ನೀವು ಹೇಳಿದ್ರಿ 52, 57, 62 ಈ 3 ಲೋಕಸಭಾ ಚುನಾವಣೆಗಳು ಅಂದರೆ 3 ಅವಧಿಗಳು ಪೂರ್ಣಗೊಂಡಿವೆ, ತಲಾ 5 ವರ್ಷವನ್ನು
ಪೂರೈಸಿವೆ. ಇದರ ನಂತರದ ಚುನಾವಣೆ ನಿಮಗೆ 4ನೇ ಲೋಕಸಭೆ, ಅದು 3 ವರ್ಷ 10 ತಿಂಗಳು ಮಾತ್ರ ಇರ್ತದೆ. 5ನೇ ಲೋಕಸಭೆ, ಆ ಅವಧಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ಆ ಅವಧಿ ನಮಗೆ ಇಡೀ ಇತಿಹಾಸದಲ್ಲಿ ನಿಮಗೆ 5 ವರ್ಷ 10 ತಿಂಗಳು, 5 ವರ್ಷಕ್ಕಿಂತ ನಿಗದಿತ ಅವಧಿಗಿಂತ 10 ತಿಂಗಳು ಹೆಚ್ಚು ಅಲ್ಲಿ ಅಧಿಕಾರ ಇರ್ತದೆ ಒಂದು ಪಕ್ಷದ ಹತ್ರ. ಆ ನಂತರ ಎಲ್ಲ 2 ವರ್ಷದ ನಿಮಗೆ 6ನೇ ಲೋಕಸಭೆ ನಿಮಗೆ ಸಿಕ್ಕುದು 2 ವರ್ಷ 5 ತಿಂಗಳು. ಮುಂದೆ 7 ಮತ್ತು 8 5 ವರ್ಷ ಪೂರೈಸ್ತವೆ. 9ನೇದ್ದು 1 ವರ್ಷ 3 ತಿಂಗಳು. ಪುನಃ 10ನೇ 5 ವರ್ಷ. ಆಮೇಲೆ 11ನೇ ಲೋಕಸಭೆ 1 ವರ್ಷ 6 ತಿಂಗಳು. ಮುಂದೆ 12ನೇದ್ದು 1 ವರ್ಷ 1 ತಿಂಗಳು. 13ನೇದ್ದು 4 ವರ್ಷ 4 ತಿಂಗಳು. ಈಗ ಈ ಸುಧಾರಣೆಯನ್ನು ತಂದರೆ ಏನು ಪ್ರಯೋಜನ ಅಂತ ಹೇಳೋದಕ್ಕೆ ಸರ್ಕಾರ ತನ್ನ ಒಂದು ಅಸಂಪ್ಷನ್ ಅನ್ನು ಮುಂದೆ ಇಟ್ಟಿದೆ. ಮುಖ್ಯವಾಗಿ ಲಾಭ ಅಂದ್ರೆ ಖರ್ಚು ಕಡಿಮೆ ಆಗ್ತದೆ ಅಂತ ಹೇಳುವಂತ. ಅದೇ ವಿಚಾರವಾಗಿ ಚರ್ಚೆ ಹೋಗೋಣ. ಈಗ ತಾನೇ ಬಿಜೆಪಿ ವಕ್ತಾರರಾಗಿ ಅರುಣ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ನಮ್ಮ ಉದಯಾಚಾರ್ಯ ಅವರ ಹತ್ರ ಕೇಳೋದು, ಪ್ರಮುಖವಾಗಿ ಈ ಒಂದು 1 ನೇಷನ್ 1 ಎಲೆಕ್ಷನ್ ಅನ್ನುವಂತಹ ಕಾನ್ಸೆಪ್ಟ್ ಜಾರಿಯಾದರೆ ಏನು ತೊಂದರೆಗಳು? ಯಾಕಂತ ಹೇಳಿದ್ರೆ ಇವತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳು ತುಂಡವಾಗಿ ಇದನ್ನು ವಿರೋಧಿಸಿದೆ. ಇಲ್ಲ, ಇದನ್ನು ಜಾರಿಗೆ ತರಬಾರದು, ಈ ಕಾನೂನು ದೇಶಕ್ಕೆ ಸಂಬಂಧಪಟ್ಟಂತೆ, ಭಾರತಕ್ಕೆ ಸಂಬಂಧಪಟ್ಟಂತೆ ಅಗತ್ಯತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಿರೋಧ ಇತ್ತು. ಯಾಕೋಸ್ಕರ ವಿರೋಧ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಇದೆಲ್ಲ ನೋಡ್ಬೇಕಂತ ಏನಂತ ಹೇಳಿದ್ರಿ, ಇದರಲ್ಲಿ ಲಾಭ ಎಂತ ಅಂತ ಹೇಳಿ ನೋಡ್ಬೇಕಲ್ಲ ನಾವು. ಯಾಕಂತ ಹೇಳಿ ಇದನ್ನು ಆಲ್ರೆಡಿ ನಾವು ಟ್ರಯಲ್ ಅಂಡ್ ಎರರ್ ನೋಡಿ ಆಗಿದೆ ಒಂದ್ಸಲ. ಈಗ ನೀವು ಹೇಳಿದ ಹಾಗೇನೆ ಫಸ್ಟ್ ಏನಲ್ಲ, ದೇಶದಲ್ಲಿ ಆಲ್ರೆಡಿ ನಡೆದಿದೆ ಒಂದು. ಮತ್ತೆ ಇನ್ನೊಂದು ವಿಚಾರ ಎಂತ ಅಂತ ಹೇಳಿದ್ರೆ, ನೋಡಿ ಈ ಥರದ ಒಂದು ಚುನಾವಣೆ ಪ್ರಕ್ರಿಯೆ ಏನಿದೆ ನೋಡಿ, ಇದು ನಾವು ಕೆಲವೊಂದು, ಯಾಕಂದರೆ ಹೆಚ್ಚು ಕಡಿಮೆ ಬಹಳಷ್ಟು ವಿಚಾರಗಳನ್ನು ಸರ್ ಹೇಳಿದರು, ಜಯರಾಮ್ ಸರ್ ಹೇಳಿದರು. ನೋಡಿ ಇದರಲ್ಲಿ ನಾವು ನೋಡಬೇಕಾದದ್ದು ಏನಂತ ಹೇಳಿದರೆ, ಇದು ವರ್ಕೌಟ್ ಎಲ್ಲಿ ಆಗ್ಬೋದು ಅಂತ ಹೇಳಿದರೆ, ಈ 2 ಪಾರ್ಟಿ ಸಿಸ್ಟಮ್ಸ್ ಇರ್ತದಲ್ಲ. ಈಗ US ಅಲ್ಲಿದೆ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕನ್ಸ್ ಇದೆ, 2 ಪಕ್ಷ ಇರುವಂಥದ್ದಲ್ಲಿ. ಸೊ ಅಲ್ಲಿ ಏನಾಗ್ತಂತ ಹೇಳಿದ್ರೆ ಅಂಥ ದೇಶಗಳಿಗೆ ಇದು ಒಳ್ಳೆ ಉಪಯೋಗಕರ ಆಗುವಂತಹ ಒಂದು ಪ್ರಾಸೆಸ್ ಅಂತ ಹೇಳ್ಬೋದು ಒಂದು. ಎರಡನೇದು ಎಂತ ಅಂತ ಹೇಳಿದರೆ ಜನಸಂಖ್ಯೆ. ಈಗ ಅಮೆರಿಕದ ಜನಸಂಖ್ಯೆ 48 ಕೋಟಿ ಸಮಥಿಂಗ್ ಜನಸಂಖ್ಯೆ ಇದೆ. ಸೊ ಒಂದು ಮ್ಯಾನೇಜಬಲ್ ಜನಸಂಖ್ಯೆಯಲ್ಲಿ ಇದೆ. ಸೊ ಅಲ್ಲಿ ಎಲ್ಲ ಈ ಥರದ ಏನೋ ಒಂದು ಮಾಡಿ ಸಕ್ಸಸ್ ಆಗಿದ್ದಾರೆ. ಅಲ್ಲಿ ಈಗಲೂ ಕೂಡ ಅಧ್ಯಕ್ಷೀಯ ಎಲೆಕ್ಷನ್ ನಡೀತಿರುವುದು ಆ ಒಂದು ಇದರ ಮೇಲೆ, ಅಂದರೆ ಆ ಬೇಸ್ ಮೇಲೆ ನಡೀತಾ ಇದೆ. ಮತ್ತು ಇನ್ನೊಂದು ಎಂತ ಹೇಳಿದ್ರೆ ನೋಡಿ, ನಾವು ಇವಾಗ ಏನು ಮಾಡಲಿಕ್ಕೆ ಹೊರಟಿದ್ದೇವೆ, ವಿ ಆರ್ ಟೋಟಲಿ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಇದೇನೋ ಒಂದು ತುರಾತುರಿಯಲ್ಲಿ ಏನೋ ಒಂದು ನಿರ್ಧಾರವನ್ನು ಮಾಡಿ ಇದರ ಹಿಂದೆ ಏನು ಎಜೆಂಡಾ ಇದೆ ಅಂತ ಹೇಳುವಂಥದ್ದನ್ನು ಜನರಿಗೆ ಕ್ಲಿಯರ್ ಆಗಿ ಹೇಳಿಲ್ಲ. ನೋಡಿ, ನಾವು ಈಗ ಏನೋ ಒಂದು ಮನೆ ಕಟ್ಟುವುದಾದ್ರೆ ಸಹ ಅದಕ್ಕೆ ಹಲವಾರು ಒಂದು ಡಿಪಾರ್ಟ್ಮೆಂಟ್ಗಳ ಒಂದು ಕ್ಲಿಯರೆನ್ಸ್ ತಗೊಳ್ಬೇಕಾಗ್ತದೆ. ನಾವು ಎಲೆಕ್ಟ್ರಿಸಿಟಿ ಬೋರ್ಡಿಂದ ತಗೊಳ್ಬೇಕು, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಮತ್ತೆ ನಮಗೆ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಒಂದು ಪರ್ಮಿಷನ್ ಸಿಗ್ತದೆ ನಮಗೆ. ಈಗ ಈ ಥರದ ಒಂದು ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ತಗೊಳ್ಳುವಾಗ ಯಾವುದಾದರೂ ಒಂದು ಏನು ಹೇಳ್ತಾರೆ, ಒಂದು ಯಾವುದೇ ರೀತಿಯಾದಂತಹ ಒಂದು ಡಿಸ್ಕಷನ್ಸ್ ಅಥವಾ ಏನೋ ಒಂದು ಇದರ ಹಿಂದೆ ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಥರ ಅಥವಾ ಏನೋ ಒಂದು ಪ್ರೋಸೆಸ್ ಏನಾದರೂ ಆಗಿದೆ, ಅಥವಾ ಏನಾದರೂ DPR ಥರ ಏನಾದರೂ ಆಗಿದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಾದರೂ ಆ ಥರದ್ದು ಏನಾದರೂ ಒಂದು ನಡೆದಿದ್ದ ಇಲ್ಲ ಅವರಿಂದ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಂದ ವರದಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಇಲ್ಲ, ವರದಿಯನ್ನು ಮಾತ್ರ ಪಡ್ಕೊಂಡಿರುವಂಥದ್ದು. ಆದರೆ ಅದರಲ್ಲಿ ಇಲ್ಲ, ಅದರಲ್ಲಿ ಇಲ್ಲ ನೋಡಿ, ಅದರಲ್ಲಿ ಏನಕ್ಕಂತ ಹೇಳಿದರೆ, ಈಗ ಒಂದು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ಬಹುಶಃ ಗೊತ್ತಿರ್ಬೋದು, ಎಷ್ಟೆಲ್ಲ ಒಂದು ವ್ಯವಸ್ಥೆಗಳು ಬೇಕಾಗ್ತದೆ, ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕಾಗ್ತದೆ. ಸೆಕ್ಯೂರಿಟಿ ನೋಡಬೇಕಾಗ್ತದೆ, ಲಾ ಆ್ಯಂಡ್ ಆರ್ಡರ್ ನೋಡಬೇಕಾಗ್ತದೆ, ಟ್ರಾನ್ಸ್ಪೋರ್ಟೇಷನ್ ನೋಡಬೇಕಾಗ್ತದೆ ನಾವು, ಸೊ ಲಾಜಿಸ್ಟಿಕ್ಸ್ ನೋಡಬೇಕಾಗ್ತದೆ. ಇಂಥ ಹಲವಾರು ಡಿಪಾರ್ಟ್ಮೆಂಟ್ಗಳಿವೆ. ಈ ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೇ ಎಲೆಕ್ಷನ್ ಕಮಿಷನ್ ಅವರು ನಮಗೆ ಒಂದು ಚುನಾವಣೆಯ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಬಹುಶಃ ಇದೆಲ್ಲ ಇರುವಂಥ ಒಂದು ಪ್ರಾಸೆಸ್. ಸೊ ಈ ಥರದ ಒಂದು ದೊಡ್ಡ ಒಂದು ಡಿಸಿಷನ್ ತಗೊಳ್ಳುವಾಗ ಎಲ್ಲಾದರೂ ಒಂದು ಡಿಫೆನ್ಸ್ ಡಿಪಾರ್ಟ್ಮೆಂಟಿಂದ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದಾದ್ರೂ ರೀತಿಯಾದಂತಹ ಒಂದು ಕ್ಲಿಯರ್ ಚಿಟ್ ಏನಾದರೂ ಸಿಕ್ಕಿದೆ, ಓಕೆ ಯು ಪ್ರೊಸೀಡ್, ನಾವು ಇದಕ್ಕೆ ಸಮರ್ಪಕವಾಗಿದ್ದೇವೆ. ಯಾಕಂತೇಳಿ ನೋಡಿ, ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ಇಷ್ಟರವರೆಗೆ ಲೋಕಸಭೆ ಎಲೆಕ್ಷನ್ ನಾವು ಒಂದೇ ಟೈಮ್ನಲ್ಲಿ ಮಾಡಿದ್ದೇವೆ, ಓಕೆ, ಅದು ಓಕೆ. ರಾಜ್ಯದ ಎಲೆಕ್ಷನ್ಸ್ಗಳು ಇಷ್ಟರವರೆಗೆ ನಡೆದಾಗ ಬಹುಶಃ ಏನು ನೀವು ಹೇಳಿದ ಹಾಗೆ ಒಂದು 3 ಬಾರಿ ನಡೆದಿದೆ. ಯಾಕಂತೇಳಿದರೆ ಆವಾಗ
ನಮ್ಮ ಜನಸಂಖ್ಯೆ ಕೂಡ ಕಡಿಮೆ ಇತ್ತು, ನಮ್ಮಲ್ಲಿ ಎವ್ರಿಥಿಂಗ್ ವಾಸ್ ಮ್ಯಾನೇಜಬಲ್ ಆ ಟೈಮ್ನಲ್ಲಿ. ಬಟ್ ಇವಾಗ ನಮ್ಮ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ನಮ್ಮಲ್ಲಿ ಸಮರ್ಪಕವಾಗಿ ಅದನ್ನು ಒಂದು ವ್ಯವಸ್ಥಿತ ರೀತಿಯಾಗಿ ನಡೆಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಮ್ಯಾನ್ ಪವರ್ನ ಕೊರತೆ ಇದೆ, ಲಾಜಿಸ್ಟಿಕ್ಸ್ನ ಕೊರತೆ ಇದೆ ನಮ್ಮಲ್ಲಿ. ನೋಡಿ, ಈಗ ಕೆಲವೊಂದೊಂದು ಪ್ರದೇಶ ಬಹಳ ಸೂಕ್ಷ್ಮ ಪ್ರದೇಶ ಇರ್ತದೆ. ಈಗ ಜಾರ್ಖಂಡ್ ಅಥವಾ ಉತ್ತರ ಪ್ರದೇಶ್ ಈ ಥರದ ಕೆಲವು ಒಂದು ರಾಜ್ಯಗಳಲ್ಲಿ ಒಂದು ಎಲೆಕ್ಷನ್ ನಡೆಯುವಾಗ ಅಲ್ಲಿ 100% ಕೊಮ್ಮು ಗಲಭೆಗಳು ನಡೆಯದೆ ಇಷ್ಟರವರೆಗೆ ಎಲೆಕ್ಷನ್ ನಡೆದ ಇತಿಹಾಸವೇ ಇಲ್ಲ. ಕರೆಕ್ಟ್, ಹೌದು, ಅದೇ ಹೇಳಿರುವಂತ. ನೋಡಿ, ಅಲ್ಲಿ ಕೂಡ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ನಡೆದಿದೆ ಅಲ್ಲಿ. ಕಳೆದ ಈ ಹಿಂದಕ್ಕೆ ಹೋಲಿಸಿದ್ರೆ ಈಗ ಸ್ವಲ್ಪ ಯಾವುದೇ ತೊಂದರೆಗಳಿಲ್ಲದೆ ನಡೀತಾ ಇದೆ. ಸೊ ಅದೇ ನಡೆದ್ರೆ ಉತ್ತಮ ಅಲ್ವಾ? ಖಂಡಿತ ಯಾವುದೇ ತೊಂದರೆಗಳಿಲ್ಲದೆ ನಡೆದ್ರೆ ಬಹಳ ಉತ್ತಮ. ಆದ್ರೆ ಅದಕ್ಕೆ ಸರಿಯಾದ ತಯಾರಿಯನ್ನು ನಾವು ಮಾಡ್ಕೊಳ್ಬೇಕಲ್ಲ. ನಾವು ಅದಕ್ಕೆ ತಯಾರಿ ಮಾಡ್ಕೊಳ್ಳಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಾವು ರಾಜ್ಯದಲ್ಲಿ ಈಗ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮಗೆ ಎಷ್ಟು 1000 CRPF ತುಕಡಿಗಳು ನಮಗೆ ಬೇಕಾಗ್ತದೆ, ಜನರು ಬೇಕಾಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆದ ಮೇಲೆ ಮತ್ತೆ ಇನ್ನೊಂದು ಎಲೆಕ್ಷನ್ ಆಗುವಾಗ ಈ ಒಂದು ತುಕಡಿಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಈಗ ನಾವು ಅಕ್ರಾಸ್ ಇಂಡಿಯಾದಲ್ಲಿ ಒಂದೇ ಸಲ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಅಷ್ಟು ಲಕ್ಷ ಜನ ನಮಗೆ ಸೆಕ್ಯೂರಿಟಿ ಗಾರ್ಡ್ಗೆ ಬೇಕಾಗ್ತದೆ, ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ಳಿಕ್ಕೆ ಬೇಕಾಗ್ತದೆ. ಸೊ ಈ ಥರದ ಹಲವಾರು ಅಂಶಗಳಿವೆ ಇದರಲ್ಲಿ. ಅಲ್ಲ, ಇಫ್ ಡೋಂಟ್ ಮೈಂಡ್, ನಾನು ಆಗತಾನೆ ಹೇಳಿರೋ ಪ್ರಕಾರ 1967ಕ್ಕಿಂತ ಮುಂಚೆ ಈ ರೀತಿಯಾದಂತಹ ಎಲೆಕ್ಷನ್ ನಡೆದಿತ್ತು, ಭಾರತಕ್ಕೆ ಹೊಸದೇನಲ್ಲ ಅನ್ನುವಂತಹ ಶಬ್ದವನ್ನು ಉಲ್ಲೇಖ ಮಾಡಿದೆ. ಅಂದ್ರೆ ಅದರ ಅರ್ಥ ಫೇಲ್ಯೂರ್ ಆಗಿ ಅದನ್ನು ನಿಲ್ಲಿಸಲಾಯಿತು ಅಂತಲ್ಲ. ಅಂದ್ರೆ ಕೆಲವೊಂದು ವಿಧಾನಸಭಾ ಚುನಾವಣೆ ವಿಸರ್ಜನೆ ಆಗ್ತಾ ಬಂತು, ಆ ಒಂದು ಕಾರಣಕ್ಕೋಸ್ಕರ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಕೈಬಿಟ್ರು ಅಂತ ಹೇಳಿ. ಅಂದ್ರೆ ಆಗಿನ ಕಾಲದಲ್ಲಿ ಅದನ್ನ ಯಶಸ್ವಿಯಾಗಿ ನಡೆಸಿದ್ರು. ಆವಾಗಿನ ಭದ್ರತೆಗೆ ಹೋಲಿಸಿದ್ರೆ ಇವಾಗಿನ ಭದ್ರತೆ ತುಂಬಾನೇ ಇಂಪ್ರೂವೈಸ್ ಆಗಿದೆ. ಸೊ 1967ಕ್ಕಿಂತ ಮುಂಚೆನೆ ಸಕ್ಸಸ್ ಆಗಿತ್ತು ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ಈಗ ಅದನ್ನು ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಈಗ ಇನ್ನೂ ಕೂಡ ಅಭಿವೃದ್ಧಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿರ್ಬೋದಿಲ್ಲ ಅಂತಲ್ಲ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೂರಕ ವ್ಯವಸ್ಥೆಗಳಿದೆ. ಅದನ್ನು ನಡೆಸೋದಕ್ಕೆ ಒಂದು ಅವಕಾಶ ವಿಪಕ್ಷ ನೀಡಬಹುದಲ್ವಾ? ಕೇವಲ ಪ್ರಸ್ತಾಪದ ವೇಳೆಯಲ್ಲಿ ಅದನ್ನು ವಿರೋಧ ಮಾಡುವಂಥದ್ದು ಯಾಕೆ? ಅದು ಆಗೋದೇ ಇಲ್ಲ ಅನ್ನುವಂಥ ನೆಗೆಟಿವಿಟಿ ಯಾಕೆ ಅಂತ ಹೇಳಿ. ಅಲ್ಲ, ಆಗಿನ ರಾಜಕೀಯ ಪರಿಸ್ಥಿತಿ ಬೇರೆ ಇತ್ತು, ಈಗಿನ ರಾಜಕೀಯ ಪರಿಸ್ಥಿತಿ ಬೇರೆ ಇತ್ತು. ಬಹುಶಃ ನೀವು ತಿಳಿದಿರ್ಬೋದು, ವಾಜಪೇಯಿಜಿಯವರು ಒಂದು ಸದನದಲ್ಲಿ ಒಂದು ಪ್ರಸಂಗ ಹೇಳ್ತಾರೆ. ಹೇಗೆಂತ ಹೇಳಿದರೆ, ತೀರಾ ಇತ್ತೀಚೆಗೆ ಅವರು ಒಂದು ಪ್ರಧಾನಿಯಾಗಿದ್ದ ಸಮಯದಲ್ಲಿ ಆವಾಗಿನ ಒಂದು ರಾಜಕಾರಣಿಗಳ ನಡುವಲ್ಲಿದ್ದಂತಹ ಒಂದು ಸ್ನೇಹ ಅಥವಾ ಅನ್ಯೋನ್ಯತೆ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ತಮಾಷೆ ಮಾಡ್ಕೊಳ್ತಿರ್ತಾರೆ, ಅದನ್ನು ಅವರು ತಮಾಷೆಯಾಗಿ ತಗೊಳ್ತಾರೆ. ಆ ಥರದ ಮಾತುಗಳನ್ನು ಈಗ ಮಿನಿ ಹಾಕಿದರೆ ನಮ್ಮ ಗತಿ ಏನು ಆಗಬೇಕು ಅಂತೇಳಿ ಅವರೇ ಒಂದು ಬೇರೆ ರೀತಿಯಾದಂತಹ ಒಂದು ವ್ಯಂಗ್ಯವಾಗಿ ಒಂದು ಮಾತು ಆಡಿದರು ಅವರದ್ದು. ಸೊ ಆ ರೀತಿಯ ರಾಜಕೀಯ ಪರಿಸ್ಥಿತಿ ಈಗ ಇಲ್ಲ. ಮತ್ತು ಈಗ ನೀವು ನೋಡಿದ್ದಿರ್ಬೋದು, ನೋಡಿ, ಕರ್ನಾಟಕದಲ್ಲಿ ಕೂಡ ನಾವು ನೋಡಿದ್ದೇವೆ, ಮಹಾರಾಷ್ಟ್ರದಲ್ಲಿ ಕೂಡ ನೋಡಿದ್ದೇವೆ. ನಾವು ಹೇಳ್ತೀವಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡುವ ಅಂತೇಳಿ. ಸರ್ಕಾರವನ್ನು ಮಹಾರಾಷ್ಟ್ರದಲ್ಲಿ ಕೂಡ ಬೀಳಿಸಿದ್ದಾರೆ ಬಿಜೆಪಿ ಅವರು, ಕರ್ನಾಟಕದಲ್ಲಿ ಕೂಡ ಆಪರೇಷನ್ ಕಮಲ ಮಾಡಿ ಬೀಳಿಸಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿ ಆದ ಮೇಲೆ ಮುಂದಿನ ದಿನಗಳಲ್ಲಿ ಈ ಥರದ ಆಪರೇಷನ್ಗಳು ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಏನು ಗ್ಯಾರಂಟಿ? ನಮ್ಮ ಪರ್ಪಸ್ ಫುಲ್ಫಿಲ್ ಆಗಬೇಕಲ್ಲ. ನೋಡಿ, 5 ವರ್ಷಕ್ಕೊಮ್ಮೆ ನಾವು ಏನೋ ಒಂದು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಕಾಟಾಚಾರಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಹೋಗುವಂಥದ್ದು ಮಾತ್ರ ಅಲ್ಲ, ಅದು ಪರ್ಪಸ್ಫುಲ್ ಆಗಬೇಕಲ್ಲ. ಈಗ ನಾವು ಅದಕ್ಕೆ ಕಮಿಟ್ ಆದ ಮೇಲೆ ನಾವು ಅದಕ್ಕೇನೆ ಫೋಕಸ್ಸಲ್ಲಿ ಇರಬೇಕು ನಾವು. ಈಗ ನಾನು ಹೇಳೋದಾದರೆ, ನೋಡಿ, ಈ ಥರದ ಕೆಲವೊಂದೊಂದು ಸುಧಾರಣೆ, ಈ ಥರದ ಒಂದು ಸ್ಟೆಪ್ ತಗೊಳ್ಳೋಕ್ಕಿಂತ ಮುಂಚೆ ರಾಜಕಾರಣದಲ್ಲಿ ಹಲವಾರು ಸುಧಾರಣೆಗಳು ಮಾಡಲಿಕ್ಕಿದೆ. ಈಗ ನೋಡಿ, ಈಗ ನೀವು ನೋಡ್ತಿರ್ಬೋದು ಎಷ್ಟು ಕುದುರೆ ವ್ಯಾಪಾರ ಎಷ್ಟು ನಡೀತಾ ಇದೆ. ಎಲ್ಲರೂ ಇವತ್ತು ಈ ಪಕ್ಷದಲ್ಲಿದ್ದರೆ ನಾಳೆ ಮತ್ತೊಂದು ಪಕ್ಷಕ್ಕೆ ಹೋಗ್ತಾನೆ, ಅವನಲ್ಲಿ ರಾಜೀನಾಮೆ ಹಾಕಿದ ಮೇಲೆ ಪುನಃ ಎಲೆಕ್ಷನ್ ಮಾಡಬೇಕಾಗ್ತದೆ. ಸೊ ನಾವಿಲ್ಲಿ ಫೋಕಸ್ ಮಾಡಬೇಕಾದದ್ದು ಮುಖ್ಯವಾಗಿ ಏನಂತ ಹೇಳಿದರೆ, ಈ ಪಕ್ಷಾಂತರ ಕಾಯಿದೆ, ಈ ಪಕ್ಷಾಂತರಗಳು ಏನು ಮಾಡ್ತಾರೆ ನೋಡಿ, ಅಂಥವರ ವಿರುದ್ಧ ಯಾವುದಾದ್ರೂ ಒಂದು ಈ ಥರದೊಂದು ಸದನದಲ್ಲಿ ಕಠಿಣವಾದಂಥ ಒಂದು ಕ್ರಮಗಳನ್ನೆಲ್ಲ ತಂದರೆ ಬಹುಶಃ ಇದು ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಅಂತ ಕಾನೂನಿಗೆ ಕೈ ಹಾಕೋದಕ್ಕೆ ಯಾವ ಪಕ್ಷ ರೆಡಿ ಇದೆ ಅಂತ ಅದೇ ಹೇಳಿದಲ್ಲ. ಈಗ ನೋಡಿ, ಇವತ್ತು ಮಂಡನೆ ಆಯಿತು, ಬಿದ್ದು ಹೋಯ್ತು, ಯಾರಿಗೂ ಬೇಡ ಅದು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಅವರ NDAದಲ್ಲಿ ಇದ್ದ ಮಿತ್ರ ಪಕ್ಷದವರೇ ಕೆಲವರು ಅದಕ್ಕೆ ಓಟ್ ಹಾಕಲಿಲ್ಲ. ಸೊ ಹಾಗಿರುವಾಗ ಇದು ಏನೋ ಒಂದು ಜನರಿಗೇನೆ ಬೇಡ ಅಥವಾ ರಾಜಕಾರಣಕ್ಕೇನೆ ಇದು ಬೇಡ ಅಂತ ಹೇಳುವಂತ ಒಂದು ವಿಚಾರ ಬಹುಶಃ ನಡೀತಿದ್ದಿರ್ಬೋದು. ಅರುಣ್ ಸರ್, ವಿಪಕ್ಷಗಳು ಹೇಳೋ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ರ ಜೊತೆಗೆ ಒನ್ ಪಾರ್ಟಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ತರ್ತಾ ಇದ್ದೀರಾ ಮುಂದಕ್ಕೆ ದೇಶದಲ್ಲಿ? ಇದೇ ಅಜೆಂಡವನ್ನ ಇದರಲ್ಲಿ ಹಿಡನ್ ಆಗಿ ಇಡಲಾಗಿದೆ. ಈ ಕಾರಣಕ್ಕೋಸ್ಕರ ವಿಪಕ್ಷ ಇದನ್ನು ವಿರೋಧ ಮಾಡ್ತಾ ಇದೆ. ಒನ್ ಪಾರ್ಟಿ ಅನ್ನತಕ್ಕಂಥ ಕಾನ್ಸೆಪ್ಟೇ
ಇದನ್ನು 2004ರಲ್ಲಿ 2013ರಲ್ಲಿ 19ರಲ್ಲಿ ಅದು ಎಲ್ಲವನ್ನು ಕೂಡ ಆ ಒಂದು ಕಾನ್ಸೆಪ್ಟ್ ಮಾಡಿದಾರಲ್ವ, ಅಥವಾ ಒಂದು ಪ್ರೊಪಗೆಂಡ ಮಾಡಿದಾರಲ್ಲ, ಹೀಗಾಗುತ್ತೆ ಅಂತ ಹೆದರಿಸುವ ಭೂತ, ಅದನ್ನು ಜನತೆನೇ ಉತ್ತರ ಕೊಟ್ಟಾಗಿದೆ. ಪುನಃ ಅದರ ಬಗ್ಗೆ ಚರ್ಚೆಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ಸ್ನೇಹಿತರಾಗಿರತಕ್ಕಂಥ ಉದಯಣ್ಣ ಒಂದಷ್ಟು ವಿಷಯಗಳನ್ನು ಎತ್ತಿದ್ರು, ಅದಕ್ಕೊಂದು ಸಣ್ಣ ಉತ್ತರ ಏನು ಹೇಳಿದರು, ಲಾಭ ಏನು ಅಂತ. ಯಾರಿಗೆ ಲಾಭ? ಜನತೆಗೆ ಲಾಭ ಇದೆ. ಜನತೆಗೆ ಏನು ಲಾಭ? ಈ ಪದೇ ಪದೇ ಯಾವತ್ತು ನೋಡಿದ್ದು ಎಲೆಕ್ಷನ್, ಅದ್ರ ಮೇಲೆ ನೀತಿ ಸಂಹಿತೆ. ಆ ನೀತಿ ಸಂಹಿತೆಯಲ್ಲಿ ಒಂದು ವ್ಯವಹಾರದಲ್ಲಿ ಒಂದು ಆ ಕಡೆ ಈ ಕಡೆ ಟ್ರಾನ್ಸ್ಪೋರ್ಟಿಂಗ್ ಇರ್ಬೋದು, ವ್ಯವಹಾರ ಇರ್ಬೋದು, ಎಲ್ಲವನ್ನು 2 ತಿಂಗಳು ಬೇಡ ಬೇಡ ಮರಿ ಕಿರಿಕಿರಿ ಅಂತ ಹೇಳಿ ನಿಲ್ಲಿಸ್ಕೊಂಡು ಬಿಡ್ತಾರೆ. ಯಾರಿಗೆ? ಇದು ಎಲ್ಲರಿಗೂ ಬಂದುಬಿಡ್ತಾ ಅದ್ರ ಸಂಕೋಲೆ. ಆ ಒಂದು ಕಿರಿಕಿರಿ ಇರ್ಬೋದು. ಮತ್ತೆ ಸರ್ಕಾರಿ ನೌಕರರು, ಬ್ಯೂರೋಕ್ರಾಟ್ಸ್, ಮತ್ತೆ ಈ ಸರ್ಕಾರಿ ಯಂತ್ರ, ಇದೊಂದು ಅನುತ್ಪಾದಕವಾಗಿರತಕ್ಕಂತಹ ಕೆಲಸ. ಆ ಅನುತ್ಪಾದಕವಾಗಿರ್ತಕ್ಕ ಕೆಲಸಕ್ಕೆ ಸೆಕ್ಯೂರಿಟಿ ಎಲ್ಲವೂ ಅದಕ್ಕೆ ಗಡಿ 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 ಕಿರಿಕಿರಿ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಎಷ್ಟು ನಮ್ಮ GDPಗೆ ಇದೊಂದು ಮಾರಕವಾಗಿರುತ್ತೆ ಅನ್ನುವಂಥದ್ದು. ಮತ್ತೆ ರಾಜಕೀಯ ಕೆಸರಾರಟೆಗಳು, ಪ್ರತಿಯೊಂದು ಎಲೆಕ್ಷನ್ನಲ್ಲಿ ರಾಜಕೀಯ ಕೆಸರಾರ ಚಟಗಳು, ಸುಳ್ಳು ಆರೋಪಗಳು, ಏನೇನೆಲ್ಲ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಇದರಿಂದ ಎಲ್ಲವನ್ನ ಮುಕ್ತಿಯನ್ನು ಹೊಂದಬಹುದು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ. ಹಾಗೆ ತರಾತುರಿಯ ನಿರ್ಧಾರ ಅಂತ ಕೂಡ ಹೇಳಿದ್ರು. ತರಾತುರಿಯ ನಿರ್ಧಾರ ಅಲ್ಲ ಸ್ವಾಮಿ, 1983ರಲ್ಲಿ ಆವತ್ತೇ ಇದು 67ರಿಂದ ಏನೋ ಇದು ವಿಮುಖವಾಗಿ ನಡೀತಲ್ವಾ, ಇದು ಆವಾಗಲೇ ಹೇಳಿತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದನ್ನು ಉತ್ತಮವಾಗಿರಿ, ಅದನ್ನು ಮಾಡಬಹುದು ಅಂತ ಚಿಂತನೆ ಚುನಾವಣಾ ಆಯೋಗ ಹೇಳಿತ್ತು ಆವತ್ತಿನದ್ದು. ತದನಂತರ 2017ರಲ್ಲಿ ಅಧ್ಯಯನ ಮಾಡಿ ಚುನಾವಣೆ ಆಯೋಗನೇ ಅದಕ್ಕೆ ಒಪ್ಪಿಗೆ ಕೊಟ್ಟಿತ್ತು, ಹೌದು ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ಒಳ್ಳೆ ವಿಷಯ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಅದರ ನಂತರ ರಾಮನಾಥ್ ಕೋವಿಂದ್ರ ವಿಸ್ತೃತವಾಗಿರತಕ್ಕಂತಹ ಚರ್ಚೆ ನಡೆದು ಅಧ್ಯಯನ ಮಾಡಿ ವರದಿ ಮಾಡಿ ಅದನ್ನು ಒಪ್ಪಿಸಿದೆ. ಅದು ಇವಾಗ ಒಂದು ರೀತಿಯಲ್ಲಿ ಒಂದು ಕಾನೂನು ಆಗಿದೆ. ಇನ್ನು JPCಯಲ್ಲಿ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ವಿಸ್ತೃತವಾಗಿರತಕ್ಕಂಥ ಒಂದು ಮೂರ್ತ ರೂಪ ಬರಲಿಕ್ಕೆ ಒಂದು ಕಾಯ್ತಾ ಇದೆ. ಮತ್ತೆ ಇನ್ನೊಂದು ಹೇಳಿದ್ರು ಕ್ಲಿಯರೆನ್ಸ್ ಪ್ರಾಸೆಸ್ ಅಂತ. ನಿಜವಾಗಿ ಬಹಳ ಖುಷಿ ಆಗಬೇಕು. ಯಾವ ಸೆಕ್ಯೂರಿಟಿ ಕ್ಲಿಯರೆನ್ಸ್? 5 ವರ್ಷಕ್ಕೆ 6 ಸತಿ ಅದೇ ಪೊಲೀಸರನ್ನು, ಅದೇ ಚುನಾವಣೆ, ಅದೇ ಮತಯಂತ್ರಕ್ಕೆ ಹೋಗಿ ಒತ್ತುವಂತ ಕಾರ್ಯಕ್ಕೆ ಅಷ್ಟು ಪ್ರೋಸೆಸ್ಗೋಸ್ಕರ 6 ಸತಿ ನಿಲ್ಲಿಸುವ ಬದಲಿಗೆ ಒಂದೇ ಸತಿ ನಿಲ್ಲಿಸಿದ್ರೆ ಆ 6 ಕೆಲಸ ಮಾಡೋದು ಒಳ್ಳೇದಲ್ವಾ? ಇದಕ್ಕೆ ಯಾವ ಕ್ಲಿಯರೆನ್ಸು, ಯಾವ ವಿಷಯ? ಮತ್ತೆ ಛತ್ತೀಸ್ಗಢ ಮತ್ತೆ ಅದರದಲ್ಲಿ ಉದಾಹರಣೆ ಕೊಟ್ಟರು. ಅರೆ ಸ್ವಾಮಿ, ಈಗ ದೇಶದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಆದಾಗ ಉತ್ತರ ಪ್ರದೇಶ, ಛತ್ತೀಸ್ಗಢ, ಕಾಶ್ಮೀರ ಎಲ್ಲ ಕಡೆ ಚುನಾವಣೆ ಆಯಿತು. ಪುನಃ ರಾಜ್ಯದಲ್ಲಿ ಪುನಃ ಚುನಾವಣೆ ಆಯಿತು, ಅದೇ ಪ್ರಕ್ರಿಯೆ ಪುನಃ ಆಯಿತು. ಅದರ ಬದಲಿಗೆ ಒಂದೇ ಪ್ರೋಸೆಸ್ನಲ್ಲಿ ಅದನ್ನೇ ಮುಗಿಸಿಬಿಡ್ಬೋದಿತ್ತು. ಇನ್ನೊಂದು ಮಹಾರಾಷ್ಟ್ರ ಚುನಾವಣೆ ಮತ್ತೆ ಅಲ್ಲೆಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಮತ್ತೆ ಇನ್ನೊಂದು ಸಂಘರ್ಷಗಳು ಇರುತ್ತೆ ಅಂತ. ಅರೆ ಸಂಘರ್ಷ ಮಾಡ್ತೀರಾದ್ರೆ ಒಂದೇ ಚುನಾವಣೆಯಲ್ಲಿ ಸಂಘರ್ಷ ಮಾಡಿ ಮುಗಿಸಿಬಿಡಿ ಮಾರ್ರೆ. ಇದು ಪ್ರತಿ ಸತಿ 4-5 ಚುನಾವಣೆಗೆ ಹೋಗುದು, ಪ್ರತಿ ಸತಿ ಸಂಘರ್ಷ ಮಾಡಿ ಇದು ಮಾಡಿ ಒಂದೇ ಸೆಕ್ಯೂರಿಟಿಯಲ್ಲಿ ಒಂದೇ ಇದರಲ್ಲಿ ಆಗಿಬಿಡುತ್ತೆ. ಒಂದೇ ಪ್ರೊಸೆಸ್ ಇರುವಂಥದ್ದು. ಜನತೆ ಮಾಡುವ ಪ್ರೊಸೆಸ್ ಏನು? ತನ್ನ ಮನೆಯಿಂದ ಮತಗಟ್ಟೆಗೆ ಹೋಗಿ ಒಂದು ಗುಂಡಿಯನ್ನು ಉತ್ತಿ ಬರುವುದು. ಯಾವ ಗುಂಡಿಯನ್ನು ಒತ್ತಬೇಕು? ಅದು ಅತ್ಯಂತ ಪ್ರಬುದ್ಧವಾಗಿರತಕ್ಕಂಥ ಜನತೆ. ಯಾಕಂತ ಹೇಳಿದ್ರೆ 2004ರಲ್ಲಿ ಅಥವಾ ಮೊನ್ನೆ ನಡೆದಂಥ ಚುನಾವಣೆ, ಈಗಲೇ ಹೇಳ್ತಾರಲ್ಲ ಏನು ಒಂದು ಇಂಡಿಯಾ ಒಂದು ಪಾರ್ಟಿ ಅಂತ ಹೇಳಿ. ಮೊನ್ನೆ ಅಷ್ಟೇ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇದೇ ಇಂಡಿ ಘಟಬಂಧನವನ್ನು ಅತ್ಯಂತ ಹೆಚ್ಚಿನ ಸೀಟ್ ಏನು ಮೋದಿಜಿಯವರ ಹೆಸರಿನಲ್ಲಿ ಆಗದ ಚುನಾವಣೆಯಲ್ಲಿ ಹೆಚ್ಚಿನ ಸೀಟನ್ನು ಇಂಡಿ ಘಟಬಂಧನ ಕೊಟ್ಟಿದೆ. ಅದೇ ಈಗ ವಿಧಾನಸಭೆ ಚುನಾವಣೆಗೆ ಬಂದು ಕಂಪ್ಲೀಟ್ಲಿ ಉಲ್ಟಾ, ಹೆಸರಿಲ್ಲದಂತೆ ಮಾಡಿಬಿಟ್ಟಿದೆ. ಅದು ಹೇಳ್ತಾರಲ್ಲ ಏನು ಮೋದಿಜಿಯವರ ಜನಪ್ರಿಯತೆಯಿಂದ ಒಟ್ಟಿಗೆ ರಾಜ್ಯವನ್ನು ಗೆದ್ದು ಬಿಡುತ್ತೆ ಅನ್ನುವಂಥದ್ದು. ಇಲ್ಲಿಗೆ ಏನಾಯ್ತು ಇವರ ವಾದ? ಈ ವಾದ ಇಲ್ಲಿಗೆ ಪೊಳ್ಳಾಯ್ತು. ಇನ್ನು ಭದ್ರತೆಯ ದೃಷ್ಟಿಯಿಂದ ನಿಜವಾಗ್ಲೂ ಹೇಳ್ತೇನೆ, ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಎಲ್ಲ ರೀತಿಯ ಕಿರಿಕಿರಿಯಿಂದ ಮುಕ್ತವಾಗಬೇಕಾದ್ರೆ, ಮತ್ತೆ ರಾಮನಾಥ್ ಕೋವಿಂದ್ ಅವರು ಇವತ್ತಿನ ಒಂದು ಭಾಷಣವನ್ನು ಕೇಳಿದರೆ ಇದಕ್ಕೆ 1.5% GDP ಗ್ರೋತ್ ಏನಾದರೂ ಇದನ್ನು ನಮ್ದು ಇಂಪ್ಲಿಮೆಂಟ್ ಮಾಡಿದ್ರೆ, ನಮ್ಮ ತಜ್ಞರ ವರದಿಯ ಆಧಾರದ ಪ್ರಕಾರ 1.5 GDP ಗ್ರೋತ್ ಈ ಒಂದು ಕಾರಣದಿಂದಲೇ ಬಂದ್ಬಿಡುತ್ತೆ ಅನ್ನುವಂಥದ್ದನ್ನು, ಬರೀ ಈ ಒನ್ ನೇಷನ್ ಒನ್ ಚುನಾವಣೆ ಆದ್ರೆ ಇದು ಬಂದ್ಬಿಡುತ್ತೆ ಅಂತ ಹೇಳಿ ರಾಮನಾಥ್ ಕೋವಿಂದ್ ಅವರೇ ಹೇಳಿದ್ದಾರೆ. ಹೀಗೆ ಎಲ್ಲ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇದು ಉತ್ತಮ. ಮತ್ತೆ ವಿಪಕ್ಷಗಳು ಇವತ್ತು ಸಂಸತ್ತಿನಲ್ಲಿ ಹೇಳಿರುವಂತ ಹೇಳಿಕೆಗಳಿರ್ಬೋದು, ಅದನ್ನೆಲ್ಲ ಗಮನಿಸಿದಾಗ ಅವ್ರ ಹೆದರಿಕೆ ಏನಿದೆ ಅಂತ ಹೇಳಿದ್ರೆ ಮೋದಿ ಜನಪ್ರಿಯತೆಯನ್ನು ಇಲ್ಲಿಗೆ ಬೆಳೆಸ್ಕೊಳ್ತಾರೆ ಅಂತ. ಹಾಗೇನಿಲ್ಲ ಅನ್ನುವಂಥದ್ದು. ಜನತೆ ಅಷ್ಟು ಪ್ರಬುದ್ಧವಾಗಿದೆ ಅನ್ನುವಂಥದ್ದು.
ಯಾಕಂತ ಹೇಳಿದ್ರೆ 2004ರಲ್ಲಿ ಏನಾಯ್ತು, JDS ಪ್ರಬಲತೆಗೆ ಬಂದುಬಿಡ್ತು ಅಲ್ಲಿ. 2004ರಲ್ಲಿ ಇರ್ಬೋದು, ವಾಜಪೇಯಿ ಅವರು ಅಂತ ಒಂದು ದೊಡ್ಡ ಇದರಲ್ಲಿ ಇರಬೇಕು ಸಂದರ್ಭ, ಒಂದೇ ಸತಿ ಎಲೆಕ್ಷನ್ ಆಗಿರುವಂಥದ್ದು ಕರ್ನಾಟಕದಲ್ಲಿ ಕೂಡ, ಆಂಧ್ರದಲ್ಲಿ ಕೂಡ. ಏನೇನಾಯ್ತು ಇದೆಲ್ಲ ನಮ್ಗೆ ಗೊತ್ತಿದೆ. ಆದರೂ ಕೂಡ ಯಾಕೆ ಇದನ್ನು ಅಷ್ಟು ಜೋರಾಗಿ ಇದು ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ದೇ ಬಹಳ ಗೊತ್ತಾಗದೇ ಇರತಕ್ಕಂಥ ವಿಚಾರ. ಅವರ ಹಿಡನ್ ಎಜೆಂಡಾ ಏನು ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷವಾಗಿ ವಿರೋಧ ಮಾಡಬೇಕು ಅನ್ನುವಂಥದ್ದು ಇರಬಹುದು ಅಂತ ನನ್ನ ಅನಿಸಿಕೆ. ಜಯರಾಮ್ ಸರ್, ಈಗ ಈ ವಿಚಾರಕ್ಕೆ ನೋಡೋದಾದ್ರೆ ಎರಡೂ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿಪಕ್ಷ, ಒಂದು ಕಡೆ ಆಡಳಿತ ಪಕ್ಷ ಇದನ್ನ ಜಾರಿಗೆ ತರಬೇಕು ಅನ್ನುವಂಥ ತರಾತುರಿಯಲ್ಲಿದೆ, ವಿಪಕ್ಷ ಇದನ್ನು ವಿರೋಧವನ್ನ ಮಾಡ್ತಾ ಇದೆ, ಇಲ್ಲ ರಾಜಕೀಯ ಅಜೆಂಡವನ್ನ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು ಅಥವಾ NDA, ಸೊ ಆ ಒಂದು ಕಾರಣಕ್ಕೋಸ್ಕರ ಇದನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ತಾವು ಕಂಡಿರೋ ಪ್ರಕಾರ ಈ ಒಂದು ಕಾನೂನನ್ನ ಜಾರಿಗೆ ತರುವುದರ ಹಿಂದೆ ಏನಾದ್ರೂ ಹಿಡನ್ ಅಜೆಂಡಾಗಳಿದೆಯಾ? ಬಿಜೆಪಿ ಅವರು ಹೇಳುತ್ತಾರೆ ಇದು ಬರೀ ಲಾಭ ಮಾತ್ರನಾ, ಅಥವಾ ಕಾಂಗ್ರೆಸ್ನವರ ವಾದದ ಪ್ರಕಾರ ಇದರಿಂದ ದೇಶಕ್ಕೆ ಏನಾದ್ರೂ ನಷ್ಟ ಅಥವಾ ತೊಂದರೆಗಳಿದೆಯಾ ಅಂತ ಹೇಳಿ? ಇಲ್ಲಿ 3 ಪ್ರಮುಖ ವಿರೋಧ ಪಕ್ಷಗಳ ನಾಯಕರು ಏನು ಹೇಳಿದ್ದಾರೆ ಅಂತ ಹೇಳೋದನ್ನು ಒಮ್ಮೆ ಸುತ್ತಿಕೊಂಡು ಬರೋಣ. ಕಾಂಗ್ರೆಸ್ನ ಮನೀಶ್ ತಿವಾರಿ ಅವರು ಸಂಸದರು, ಅವರ ಹೇಳಿಕೆ ಏನಿದೆ, ಇದರಿಂದ ಸಂವಿಧಾನದ ಮೂಲ ತತ್ವಗಳ ಉಲ್ಲಂಘನೆ ಆಗ್ತದೆ. ಹಾಗಾದ್ರೆ ಮೊದಲಿನ 3 ಲೋಕಸಭಾ ಚುನಾವಣೆಗಳು ಏನು, ಆಗ ಉಲ್ಲಂಘನೆ ಆಯ್ತಾ? ಪ್ರಜಾಪ್ರಭುತ್ವ ಹೇಳುತ್ತಾರೆ ಎಲ್ಲವೂ ಅಪ್ಡೇಟೆಡ್ ಆಗ್ತಾ ಹೋಗಬೇಕು ಅನ್ನುವಂಥದ್ದು. ಅದು ಇಲ್ಲಿ ಪ್ರಶ್ನಾರ್ಹ ಆಗ್ತದೆ. ಅಂದ್ರೆ ನಾವು ಒಂದು ತಾರ್ಕಿಕವಾಗಿ ಅದನ್ನು ಆ ನಿಲುವನ್ನು ಪ್ರಶ್ನಿಸ್ತಾ ಹೋದ್ರೆ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸುತ್ತಿದ್ದಾವೆ ಅಂತೇಳಿ ಹೇಳಲಿಕ್ಕೆ ಕಾರಣಗಳು ದೊರೀತವೆ. ಇನ್ನೊಂದು, ಸಮಾಜವಾದಿ ಪಕ್ಷದ ಸಂಸದ ಸದಸ್ಯ ಧರ್ಮೇಂದ್ರ ಯಾದವ್ ಏನ್ ಹೇಳ್ತಾರೆ, ದೇಶದಲ್ಲಿ ಸರ್ವಾಧಿಕಾರ ತರುವುದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಿದೆ, ಅಂದ್ರೆ ಅದೇ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ಲಸ್ ಒನ್ ಕಂಟ್ರಿ ಅನ್ನೋ ತರ ತರ್ತದೆ ಅಂತ ಹೇಳಿ. ಸಂವಿಧಾನ ಅವರು ಮುಂದೆ ಹೇಳ್ತಾರೆ, ಸಂವಿಧಾನದ ನಿರ್ಮಾತೃರಿಗಿಂತ ಹೆಚ್ಚು ಕಲಿತವರು ಈ ಸದನದಲ್ಲಿ ಯಾರೂ ಇಲ್ಲ. ಅದನ್ನು ಅವರು ರಿಪೀಟ್ ಮಾಡ್ತಾರೆ, ಪುನಃ 2 ಸರ್ತಿ ಹೇಳ್ತಾರೆ. ಇನ್ನು ತೃಣಮೂಲದ ನಾಯಕರು ಕಲ್ಯಾಣ್ ಬ್ಯಾನರ್ಜಿ ಸಂಸತ್ ಸದಸ್ಯರು ಅವರು ಸಹ, ಒಬ್ಬ ವ್ಯಕ್ತಿಯ ಆಶಯ ಮತ್ತು ಕನಸನ್ನು ಈಡೇರಿಸಲು ಈ ತಿದ್ದುಪಡಿ ತರಲಾಗಿದೆ. ಈ 3 ಒಂದು ಸ್ಟೇಟ್ಮೆಂಟ್ ನೋಡಿ, ಈ 3 ಕೂಡ ಮೋದಿಯವರ ಬಗ್ಗೆ ಅತ್ಯಂತ ಹೆದರಿಕೊಂಡ ಹಾಗೆ ಕಾಣ್ತದೆ. ಅಂದ್ರೆ ಈ 3 ಸ್ಟೇಟ್ಮೆಂಟ್ಗಳು ಪರಸ್ಪರ ಒಂದಕ್ಕೊಂದು ಲಿಂಕ್ಡ್. ಹಾಗಾದ್ರೆ ಮೋದಿಯ ವರ್ಚಸ್ಸು ಆ ಮಟ್ಟದಲ್ಲಿ ಇದೆಯಾ ಇವತ್ತು ಅಂತ ಕೇಳಿದ್ರೆ, ಹಾಗಿದ್ರೆ ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಅದ್ಭುತ ಜಯಬೇರಿಯನ್ನು ಬಾರಿಸಲಿಲ್ಲ? ಅವರು ಬಹುಮತಕ್ಕೆ ಯಾಕೆ ಮಿತ್ರಕೂಟವನ್ನು ಅವಲಂಬಿಸಬೇಕಾಯಿತು? ಅಂದ್ರೆ ಆಗ ಇದ್ದದಕ್ಕಿಂತ ಹೆಚ್ಚು ಇವತ್ತಿನ ಮತದಾರರು ಹೆಚ್ಚು ಇನ್ಫಾರ್ಮೇಶನ್ ಅನ್ನು ಗ್ಯಾದರ್ ಮಾಡ್ತಾರೆ. ಅವರಿಗೆ ಸಮಸ್ಯೆಗಳಾದ್ರೆ ಅವರು ಯಾವ ಜನಪ್ರಿಯತೆಯನ್ನು ಲೆಕ್ಕಿಸುವುದಿಲ್ಲ, ಖಂಡಿತ ಲೆಕ್ಕಿಸುವುದಿಲ್ಲ. ಆದ್ರಿಂದ ಇವರ ಹೆದರಿಕೆ ಏನಿದೆ, ಅಲ್ಲೊಬ್ಬ ಆಲ್ಟರ್ನೇಟಿವ್ ನಾಯಕನನ್ನು ಕಾಂಗ್ರೆಸ್ಸಿಗೆ ಇವತ್ತಿನ ತನಕ ಒಬ್ಬ ಸಮರ್ಥ ನಾಯಕನನ್ನು ರೂಪಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಆ ಕೊರತೆ ಅವರಲ್ಲಿದೆ. ಇನ್ನು ಈ ತಿದ್ದುಪಡಿ ಏನಿದೆ ನೋಡಿ, ಈ ತಿದ್ದುಪಡಿ ಎರಡು ರೀತಿಯ ತಿದ್ದುಪಡಿ ಆಗಬೇಕು. ಇದೀಗ ಈ ತಕ್ಷಣಕ್ಕೆ ಕಾನೂನಾಗಿ ಜಾರಿಗೆ ಬರುವುದಿಲ್ಲ. ಈ ಸಂವಿಧಾನದ ತಿದ್ದುಪಡಿ 2024ರಲ್ಲಿ ಸಂವಿಧಾನಕ್ಕೆ ಆಗ್ತಿರುವ ತಿದ್ದುಪಡಿ, ಇದು 129ನೇ ತಿದ್ದುಪಡಿ ವಿಧೇಯಕ. ಈ ಹಿಂದೆ ತಿದ್ದುಪಡಿಗಳಾಗಿದ್ದಾವೆ, ಅದನ್ನ ಹೊಸದೇನಲ್ಲ. ಇದರ ಒಟ್ಟಿಗೆ ಇನ್ನೂ ಆಗ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರಗಳಿವೆ, ವಿಧಾನಸಭೆ ಇದೆ, ಅಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿವೆ ಅಲ್ಲ, ಅದಕ್ಕೆ ಕೇಂದ್ರಾಡಳಿತಗಳ ಕಾನೂನು ತಿದ್ದುಪಡಿ ಕೂಡ ಆಗಬೇಕು. ಅದು ಕೂಡ ವಿಧೇಯಕ 2024 ಮಂಡನೆ ಆಗಿದೆ. ಇಲ್ಲಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿತ್ತು 2023 ಸೆಪ್ಟೆಂಬರ್ 18ರಂದು. ಅದಕ್ಕೆ ಒಂದೇ ಕೊಟ್ಟದ್ದು, ಏಕಕಾಲಕ್ಕೆ ಚುನಾವಣೆ ನಡೆಸುವುದು ಕಾರ್ಯಸಾಧ್ಯವೇ ಎಂಬುದು ಅದರ ಪರಿಶೀಲಿಸುವ ಮುಖ್ಯ ಭಾಗ. ಅದು ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ ಏನೇನು ಅನುಕೂಲಗಳಿವೆ ಎಂಬುದನ್ನು ಪಟ್ಟಿ ಮಾಡಿದೆ. ಶೇಟ್ ಅವರು ಹೇಳಿದರು, ಅನಾನುಕೂಲತೆಗಳಿಲ್ವಾ? ಅನಾನುಕೂಲತೆಗಳು ಇವೆ. ಇಲ್ಲಿ ದೊಡ್ಡ ಪ್ರಶ್ನೆ ಎದ್ದಿರುವುದು ಆಗ ಪ್ರಾದೇಶಿಕ ಪಕ್ಷಗಳ ಗತಿ ಏನು? ಅಂದ್ರೆ ಇಲ್ಲಿ ನೇರ ಫೈಟ್ 1-2 ಪಕ್ಷಗಳ ನಡುವೆ ಆಗ್ತದೆ, ಇಲ್ಲದಿದ್ರೆ 2 ಮಿತ್ರಕೂಟಗಳ ನಡುವೆ ಆಗ್ತದೆ. ಪ್ರಾದೇಶಿಕ ಪಕ್ಷಗಳು ಏನು ಮಾಡಬೇಕು? ಆದರೆ ಪ್ರಾದೇಶಿಕ ಪಕ್ಷಗಳಿಗೆ ಲೋಕಸಭೆಯ ತನಕ ಹೋಗ್ಲಿಕ್ಕೆ ಆಗದ ಒಂದು ಹರ್ಡಲ್ಸ್ ಅದರಲ್ಲಿ ನನಗೂ ಕಾಣ್ತದೆ. ಆದರೆ ರಾಜ್ಯ ಮಟ್ಟದಲ್ಲಿ ಇಶ್ಯೂಗಳು ಬೇರೆ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಅವರ ಕಾರ್ಯಕ್ರಮಗಳನ್ನು ಪ್ರತಿಪಾದಿಸಿ ಅಲ್ಲಿ ಅಧಿಕಾರಕ್ಕೆ ಏರ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಮುಖ್ಯವಾಗಿ ಗಮನಿಸಬೇಕಾದ್ದು ಇಲ್ಲಿ ಏನಂತಂದ್ರೆ, ಈಗ ಈ ಕಡಿಮೆ ಅವಧಿ ಇದೆಯಲ್ಲ, ಅದು ಎಲ್ಲ ಉಪಚುನಾವಣೆಗಳು ನಡೆದಾಗಿದೆಯಲ್ಲ. ರಾಜ್ಯ ವಿಧಾನ ಪರಿಷತ್ ಚುನಾವಣೆಗೆ ನಡೆದಾಗ್ಲೂ ಉಪಚುನಾವಣೆ ನಡೆದಾಗ್ಲೂ ಅವರ ಅವಧಿ ಏನು ಅಲ್ಲಿಂದ 6 ವರ್ಷಗಳ ಕಾಲ ಹೋಗುದಿಲ್ಲ. ವಿಧಾನಸಭೆ ಉಪಚುನಾವಣೆ ನಡೆದಾಗ್ಲೂ ಅಲ್ಲಿಂದ ಅವರದ್ದು ಪುನಃ 5 ವರ್ಷ ಅಂತ ಎಕ್ಸ್ಟೆನ್ಷನ್ ಆಗುದಿಲ್ಲ. ಇನ್ನು ಮುಖ್ಯವಾದದ್ದೇನೆಂದ್ರೆ, ಇಲ್ಲಿ ಒಂದು ದುರಭ್ಯಾಸ ಇದೆ. ಒಬ್ಬ ವ್ಯಕ್ತಿ 4-5 ಕಡೆ ನಿಲ್ತಾನೆ, ಅಲ್ಲಿಗೆ ಸೋಲುದು ಅಂತ ಹೇಳಿದ್ರೆ 4-5 ಕಡೆ ನಿಲ್ತಾರಲ್ಲ ಇವರು, ಅದು ತಡೆದು ಹೋಗ್ತದೆ. ಈಗ ನೀವು ಲೋಕಸಭೆಗೆ
ಪ್ರಾದೇಶಿಕ ಪಕ್ಷಗಳು ಲೋಕಸಭೆಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ರಾಜ್ಯಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತವೆ. ಆಗ ಅಂದ್ರೆ ಅವರ ಪ್ರಾಬಲ್ಯ ಎಲ್ಲಿದೆ ಅಲ್ಲಿ ಒಂದು ಸಂಸದರನ್ನು ಹೋಗ್ತಾರೆ. ಆಗ 4-5 ಕಡೆ 2-3 ಕಡೆ ನಿಲ್ಲುವುದು, ಅದು 2 ಪಕ್ಷಗಳ ರೋಗಕ್ಕೆ ಸ್ವಲ್ಪ ಕಡಿವಾಣ ಆಗ್ಬೋದು. ಆದರೆ ಇಲ್ಲಿ ಯಾರೋ ಒಬ್ರು ಬಹಳ ಒಂದು ಯುವಜನರು ಒಂದು ಸಲಹೆ ಮಾಡಿದ್ರು, ಆ ಉಪಚುನಾವಣೆ ಆಗುವ ಖರ್ಚನ್ನು ಅವರಿಂದಲೇ ವಸೂಲು ಮಾಡಬೇಕು ಅಂತ. ಬಹುಶಃ ಅದೊಂದು ಸಲಹೆ ಒಳ್ಳೇದು. ಅಂದ್ರೆ ಅದು ಇವತ್ತು ಒಂದು ಚರ್ಚೆಗೆ ಬಂದದಲ್ಲ, ಈ ಹಿಂದೆ ಅದು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಬಂದಿತ್ತು. ಮತ್ತು ಇದು ಉನ್ನತ ಮಟ್ಟದ ಸಮಿತಿ ಈ ಅನುಷ್ಠಾನಕ್ಕೆ ತಂದರೆ ಏನೆಲ್ಲ ಸಮಸ್ಯೆಗಳಿವೆ ಅದನ್ನು ಕೂಡ ಅಡ್ರೆಸ್ ಮಾಡಿದೆ. ಯಾಕಂದರೆ ಭದ್ರತೆ ಈಗ ಹೇಳಿದ್ವಿ, ಆವಾಗ ಭದ್ರತೆಗೆ ನೀವು ಲಾಜಿಸ್ಟಿಕ್ ಎಷ್ಟು ಕಷ್ಟ ಇತ್ತು. ಇವತ್ತು ಅಸ್ಸಾಂನ ಕೆಲವು ಭಾಗಗಳಲ್ಲಿ ಕಷ್ಟ ಇದೆ, ಆನೆಯ ಮೇಲೆ ಅವರು ಮತಪೆಟ್ಟಿಗೆಗಳನ್ನು ಸಾಗಿಸಬೇಕಾಗ್ತದೆ. ತಂತ್ರಜ್ಞಾನ, ಈ ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ, ಡೆಮೋಕ್ರಟೈಸೇಷನ್ ಆಫ್ ದಿ ಟೆಕ್ನಾಲಜಿ ಇದೆಯಲ್ಲ, ಅದು ಏನಾಗಿದೆ ನೋಡಿ, ಅದು ಎಲ್ಲರಿಗೂ ತಂತ್ರಜ್ಞಾನ ಇವತ್ತು ತಲುಪ್ತಾ ಉಂಟು. ಯಾರು ಎಣಿಸಿದ್ರು ಮೊಬೈಲಲ್ಲಿ ದುಡ್ಡು ವರ್ಗಾವಣೆ ಮಾಡ್ಲಿಕ್ಕೆ ಆಗ್ತದೆ, ಇದು ನೇರ ನಗದು ವರ್ಗಾವಣೆ DBT ಆಗ್ತದೆ ಅಂತೇಳಿ ಯಾರು ಕಲ್ಪಿಸಿದ್ರು? ಮೊದಲು ಕೊರೋನಾದನ್ನು ಕಲಿಸಿಕೊಟ್ಟಿತ್ತು. ಅಂದ್ರೆ ಪರಿಸ್ಥಿತಿ ನಮಗೆ ಕಲಿಸಿಕೊಟ್ಟಿತ್ತು ಅಲ್ವಾ? ಯಾವುದು ನಮ್ಮ ಪ್ರಯತ್ನಗಳು ಮತ್ತೊಂದು ಪರಿಸ್ಥಿತಿಗಳು ಆ ಇನ್ವೆನ್ಷನ್ಗೆ ದಾರಿ ಮಾಡಿಕೊಟ್ಟು. ಈಗ ಭದ್ರತೆಯನ್ನು ಪ್ರಶ್ನೆ ಬಂತು. ಮೊದಲು ಒಂದು ಮತಗಟ್ಟೆಗೆ ಎಷ್ಟು ಪೆಟ್ಟಿಗೆಗಳನ್ನು ಹೊತ್ಕೊಂಡು ಹೋಗಿತ್ತು? ಮತಪೆಟ್ಟಿಗೆಗಳು, ಆನಂತರ ಸ್ಲಿಪ್ಗಳು, ಆನಂತರ ಅದಕ್ಕೆ ದೊಡ್ಡ ರಟ್ಟಿನದ್ದು, ಆಮೇಲೆ ಅದಕ್ಕೆ 2 ಗೋಣಿಗಳು, ನೋಡಿ ಇದೆಲ್ಲ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಇವತ್ತು ಆ ಲಗೇಜ್ ತುಂಬ ಕಡಿಮೆ ಆಗಿದೆ. ಮತ್ತು ನೀವು ಜನಸಂಖ್ಯೆ ಹೆಚ್ಚಿದ ಹಾಗೆ ಮತಗಟ್ಟೆಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಇವತ್ತು ನೀವು ಚುನಾವಣೆಯನ್ನು ಮಾಡ್ತಾ ಹೋದರೆ ಗ್ರಾಮ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಆನಂತರ ವಿಧಾನಸಭೆ ಇದೆ, ಲೋಕಸಭೆ ಇದೆ. ಈ ಉಳಿದ ಚುನಾವಣೆಗಳು ಆಗಾಗ ನಡೀತಾ ಹೋಗ್ತಾವಲ್ಲ, ಇಲ್ಲಿಗ ಏಕೀಕರಣ ಆಗುವುದೇನು? 2 ಹಂತಗಳ ಆಡಳಿತಕ್ಕೆ, ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದ ಚುನಾವಣೆಗಳಿಗೆ ಒಂದೇ ದಿನ ಮತ ಚಲಾಯಿಸುವಂಥದ್ದು. ಇಷ್ಟ ಆದರೆ ನಾವು ಶಿಕ್ಷಣ ಒಳ್ಳೇದಾಗಬೇಕು ಹೇಳ್ತೇವೆ, ಗ್ಲೋಬಲ್ ಕಾಂಪಿಟೇಷನ್ ಬಂದಿದೆ ಹೇಳ್ತೇವೆ. ನೀವು ಇಲೆಕ್ಷನ್ ಮಾಡಲಿಕ್ಕೆ ನಿಮಗೆ ಫಸ್ಟಿಗೆ ಸಿಕ್ಕುದು ಯಾರು ಹೇಳಿ? ಟೀಚರ್ಗಳು, ಮತಗಟ್ಟೆ ಅಧಿಕಾರಿ, ಫಸ್ಟ್ ಪೋಲಿಂಗ್ ಆಫೀಸರ್, ಸೆಕೆಂಡ್ ಪೋಲಿಂಗ್ ಆಫೀಸರ್, ಹೀಗೆ ಒಂದು ಮತಗಟ್ಟೆಗೆ 5ರಿಂದ 6 ಮಂದಿ ಈ ಸರ್ಕಾರಿ ನೌಕರರು ಬೇಕಾಗ್ತಾರೆ. ಆಮೇಲೆ ನೀವು ಒಬ್ಬರು ಲೋಕಲ್ ಅಟೆಂಡೆಂಟ್ ಅನ್ನು ಕೊಡ್ತೀರಿ. ಖರ್ಚು ನೋಡೋದಕ್ಕಿಂತ ಹೆಚ್ಚು ಅವರು 3 ದಿವಸ ಅಲ್ಲಿರಬೇಕು. ಓಟಿನ ಹಿಂದಿನ ದಿವಸ ಅಲ್ಲಿರ್ತಾರೆ, ರಾತ್ರಿಯಲ್ಲಿ ಇರಬೇಕು, ವಾಸ್ತವ್ಯ ಮಾಡಬೇಕು, ಮರು ದಿವಸ ಬರಬೇಕು. ಅದು ದೂರದ ಈಗ ಕಡಿಮೆ ಆಗಿದೆ. ಮೊದಲು ಅಂತರ್ ಜಿಲ್ಲೆಗಳಲ್ಲಿ ಹಾಕ್ತಿದ್ರು, ಆಗ ಮರು ದಿವಸ ಅವರು ಬೆಳಿಗ್ಗೆ ಬಂದರು ನೋಡಿ. ಈ 3 ದಿವಸಗಳು 2 ಟ್ರೈನಿಂಗ್, ಪುನಃ 2 ಟ್ರೈನಿಂಗ್, ಈ ಎಷ್ಟು ಮ್ಯಾನ್ ಪವರ್ ಹೋಯ್ತಾಗ. ನೀವು ಇಲ್ಲಿ ಪಾಠ ಮಾಡ್ತೀರಾ, ಮಕ್ಕಳನ್ನ ಹಾಗೆ ಆಡಲಿಕ್ಕೆ ಬಿಡ್ತೀರಾ, ಏನು ಕತೆ? ಆದ್ದರಿಂದ ಈ ಚುನಾವಣೆಯಿಂದ ಈ ಸಾಫ್ಟ್ ಸ್ಕಿಲ್ಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಲಾಭ ಇದೆ. ನಮ್ಮ ಜ್ಞಾನ ಆಧಾರಿತ, ಈಗ ಎಲ್ಲ ಇಕಾನಮಿ ಜ್ಞಾನ ಆಧಾರಿತ ಆಗಿದ್ದೆಲ್ಲ, ನೀವು ಜ್ಞಾನ ಪ್ರಸರಣಕ್ಕೆ ಹೋದಾಗ ಒಂದೇ ಅವಧಿಯಲ್ಲಿ ಚುನಾವಣೆ ಆದರೆ ಹೀಗೆ ಶಿಕ್ಷಣಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುದಿಲ್ಲ. ಈಗ ನೀವು ಕೇಳ್ಬೋದು 5 ವರ್ಷಕ್ಕೊಮ್ಮೆ 5 ದಿವಸ ಅಂದ್ರೆ, ಅಲ್ಲ ತಾಲೂಕ್ ಪಂಚಾಯತ್ ಬಂದಾಗ, ಜಿಲ್ಲಾ ಪಂಚಾಯತ್ ಬಂದಾಗ, ವಿಧಾನಸಭೆ ವಿಸರ್ಜನೆ ಆದಾಗ ನಿಮಗೆ 5 ದಿವಸವೂ ಮಹತ್ವದ್ದೇ ಅಲ್ವಾ? ನೀವು ಆಮೇಲೆ ಶಾಲೆಗಳನ್ನು ಬಿಟ್ಟು ಕೊಡ್ಬೇಕು ತಾನೆ ಅವರಿಗೆ. ಆ ರಜೆ, ದುಡಿಮೆ ಹೋಯ್ತು, ಎಲ್ಲ ಹೋಯ್ತು. ಈಗ ಲಾಜಿಸ್ಟಿಕ್ ಸಪೋರ್ಟ್ ಅಂತ ಹೇಳಲಿಕ್ಕೆ ಮೊದಲು ರಸ್ತೆಗಳು ಇಷ್ಟಿದ್ವಾ, ಮೂಲಭೂತ ಸೌಕರ್ಯಗಳು ಇವತ್ತಿನ ಹಾಗೆ ಇರಲಿಲ್ಲ. ಆದ್ರಿಂದ ಲಾಜಿಸ್ಟಿಕ್ ಸಮಸ್ಯೆ ಹಿಂದಿನಷ್ಟು ಗಂಭೀರ ಆಗೋದಿಲ್ಲ. ಜನಸಂಖ್ಯೆ ಹೆಚ್ಚಾಗಿದೆ ಹೌದು, ಅದೇ ರೀತಿ ಲಾಜಿಸ್ಟಿಕ್ ಸಪೋರ್ಟ್. ಈ ಡಿಜಿಟಲ್ ಇಂಡಿಯಾ ಬಂದಿದೆ. ನಿಮಗೆ ಇವತ್ತು ಗಂಟೆಗೆ ಎಷ್ಟು ಪೋಲಿಂಗ್ ಆಗಿದೆ ಅಂತ ಹೇಳೋದು ಜಿಲ್ಲಾಡಳಿತಕ್ಕೆ ಗೊತ್ತಾಗ್ತದೆ. ನಿಮಗೆ ಚುನಾವಣಾ ಆಯೋಗ ಮಾನಿಟರ್ ಮಾಡ್ತದೆ ಅದನ್ನು. ಅಷ್ಟು ದೊಡ್ಡ ಸಿಬ್ಬಂದಿ ಅಲ್ಲಿ ಬೇಕಾಗಿಲ್ಲ. ಬಂದೋಬಸ್ತ್ ಪ್ರಶ್ನೆ ಬಂತು. ಬಂದೋಬಸ್ತ್ ಈಗ ನೀವು ರೋಡಲ್ಲಿ ಕ್ಯಾಮರಾ ಇದೆ. ಅದರಿಂದ ಈ ಎಲ್ಲವನ್ನು ಕೂಡ ಅಡ್ರೆಸ್ ಮಾಡಬಹುದು ಅಂತ ಹೇಳುವ ಕಾರಣದಿಂದಲೇ 2034ಕ್ಕೆ ಆ ಗಡುವು ಹೋಗಿದೆ. ಆದ್ರಿಂದ ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣುವ ಸಮಸ್ಯೆಗಳು ಇವೆ ನಿಜ, ಆದರೆ ಅದನ್ನು ನೀವು ಹೇಗೆ ಪರಿಹರಿಸ್ತೀರಿ ಅಂತ ಹೇಳಿ ಕೇಳುವ ಅಧಿಕಾರ ವಿರೋಧ ಪಕ್ಷಗಳಿಗೆ ಸಂಸತ್ತಿನಲ್ಲಿ ಇದೆ. ಅದನ್ನು ಅವರು ಚರ್ಚೆ ಮಾಡಬೇಕು. ಅಲ್ಲಿ ದೋಷ ಕಂಡ್ರೆ ಆಗ ಹೇಳಬೇಕು, ನೋಡಿ ಇದಾಗೋದಿಲ್ಲ, ನೀವು ಇದನ್ನು ಸರಿ ಮಾಡಬೇಕು. ಇದು ನಾವು ಗೆದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇದೆ, ನಾವು ಸೋತ್ರೆ ಅದು ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳ್ತಾ ಇದೆ. ಅಂದ್ರೆ ನಾವು ಈ ಮನೋಭಾವವನ್ನು ಬಿಡಬೇಕು. ನಿಮ್ಗೆ ಯಾಕೆ ಅಲ್ಲಿಗೆ ಕಳಿಸಿದ್ದು? ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅಂತ. ನೀವು ಚರ್ಚೆ ಮಾಡ್ಬೇಕಲ್ಲ, ಅದನ್ನು ಚರ್ಚೆ ಮಾಡಿ. ನೀವು ಸುಮ್ಮನೆ ಮೋದಿಯ ಹೆದರಿಕೆ ನೀಡ್ಕೊಂಡು, ಮೋದಿಯ ಗುಮ್ಮನ್ನು ನೀಡ್ಕೊಂಡು ಈಗ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ಏನಾಗ್ತದೆ? ಅದಕ್ಕೆ ಬದಲು ಒಂದು ಕಾಂಕ್ರೀಟ್ ಆದ ಒಂದು ಸೃಜನಶೀಲವಾದ ಚರ್ಚೆಯನ್ನು ಮಾಡಿ. ಅದು ಸರಿ ಇಲ್ಲ ಅಂತ ಹೇಳಿದಾಗ ಜನರಿಗೂ ಗೊತ್ತಾಗ್ತದೆ, ಹೌದು ಈ ಪ್ಯಾಟರ್ನ್ ಸರಿ ಇಲ್ಲ ಅಂತ. ಇವತ್ತು ನೀವು ಇಷ್ಟು ಮಾಡಿ ಎಷ್ಟು ಮಂದಿ ವೋಟ್ ಮಾಡ್ತಿದ್ದಾರೆ ನಗರ ಪ್ರದೇಶಗಳಲ್ಲಿ? ಪರ್ಸೆಂಟೇಜ್ ಕಡಿಮೆ ಇದೆ. ಉದಯ್ ಸರ್, ಈಗ ಕೇವಲ ಲಾಭ ನಷ್ಟಗಳ ವಿಚಾರವಾಗಿ ಮಾತ್ರ ಇದನ್ನ ವಿರೋಧ ಮಾಡ್ತಾ ಇದ್ದೀರಾ, ಅಥವಾ ಪ್ರಮುಖವಾಗಿ ನೋಡೋದಾದ್ರೆ ರಾಜಕೀಯವಾಗಿ ಇಂದಿನ ಒಂದು ಅಜೆಂಡವನ್ನ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ವಿರೋಧನ ಅಂತ ಹೇಳಿ ತಮ್ಮದು? ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಇದರಲ್ಲಿ ಇಂತಿಂತ ನಷ್ಟಗಳಿದೆ, ಹಣಕಾಸು ತೊಂದರೆ ಇದೆ, ಅಥವಾ ಆಗ ತಾನೇ ಹೇಳಿರ್ತಾರೆ ಭದ್ರತೆ ಅನ್ನುವಂಥ ಇಂಥ ಲಿಸ್ಟ್ಗಳನ್ನೇ ಕೊಡ್ತಾ ಹೋಗ್ತೀರಾ. ಅದು ಹೊರತಾಗಿ ರಾಜಕೀಯ ವಿಚಾರಗಳನ್ನು ಯಾವುದು ಕೂಡ ಮೆನ್ಷನ್ ಆಗ್ತಾ ಇಲ್ಲ.
ನೋಡಿ ಜಯರಾಮ್ ಸರ್ ಹೇಳಿದಾಗೆ ಹಲವಾರು ವಿಚಾರಗಳು ಪರ್ಫೆಕ್ಟಾಗಿ ಹೇಳಿದರು, ಕರೆಕ್ಟ್, ಅದಕ್ಕೆ ನಾವು ಒಪ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಇವರು ಹೇಳಿದರು ಯಾವುದಾದ್ರೂ ಮೊಬೈಲಲ್ಲಿ ನಾವು ದುಡ್ಡು ಕಳಿಸ್ತೇವೆ ಅಂತೇಳಿ ನಾವು ಎಣಿಸಿದ್ರವ? ಇಲ್ಲ, ಟೆಕ್ನಾಲಜಿ ಡೆವಲಪ್ ಆಗ್ತಾ ಹೋಯಿತು. ನಾವು ಅದಕ್ಕಿಂತ ಸ್ವಲ್ಪ ಹಿಂದೆಗೆ ಹೋದರೂ ಕೂಡ ನಾವು ನಮ್ಮ ದೇಶಕ್ಕೆ ಕಂಪ್ಯೂಟರ್ ಎಲ್ಲ ಬಂತು, ಅಥವಾ ಟೆಲಿಫೋನ್ ಬಂತು, ಮೊಬೈಲ್ ಬಂತು. ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗಿದೆ. ನಾವು ಇದನ್ನೆಲ್ಲ ಅಲ್ಲಗಡಿವಾಗಿ ಇಲ್ಲ. ಈಗ ಬಹುಶಃ ಈಗ ನಾವೇನು ಮೊಬೈಲ್ ಅಥವಾ ಏನು ಮೊಬೈಲ್ ಮೂಲಕ ನಾವು ಹಣ ಟ್ರಾನ್ಸ್ಫರ್ ಮಾಡ್ತಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಒಂದು ಕಾಲದಲ್ಲಿ ಆಯಾ ಸರ್ಕಾರಗಳು ಸಮರ್ಪಕವಾಗಿ ಮಾಡಿದಂಥ ಕೆಲವೊಂದು ವ್ಯವಸ್ಥೆಗಳು. ಆದ್ದರಿಂದ ನಾವು ಇವತ್ತು ಅದನ್ನು ಅನುಭವಿಸಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿಯೂ ಇದು ಇನ್ನೂ ಸಿಂಪ್ಲಿಫೈ ಆಗಬಹುದು, ಇನ್ನೂ ಸಿಂಪ್ಲಿಫೈ. ಈಗ ವೋಟಿಂಗ್, ಈಗ ಸರ್ ಹೇಳಿದ್ರು ಕರೆಕ್ಟ್, ನಾವು ಮುಂಚೆ ಒಂದು ಡಬ್ಬ ಇಟ್ಕೊಂಡು ಹೋಗ್ತಿದ್ವಿ, ಅದಕ್ಕೆ ಗೋಣಿ ಅದು ಇದು ಸುಮಾರು. ಈಗ ತುಂಬ ಕಾಂಪ್ಯಾಕ್ಟ್ ಆಗಿದೆ, ವೋಟಿಂಗ್ ಮಿಷನ್ ಆಗಿ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇರಲಿಕ್ಕಿಲ್ಲ, ಮತ್ತೆ ಬೇರೆ ಇನ್ನೂ ಏನೋ ಒಂದು ವ್ಯವಸ್ಥೆ ಬರಬಹುದು, ಸಿಂಪಲ್ ಆಗಬಹುದು. ಇನ್ನೊಂದು ಹೇಳಲಿಕ್ಕೆ ಆಗುದಿಲ್ಲ. ನಾವು ಇನ್ನೊಂದು 50-60 ವರ್ಷ ಬಿಟ್ಟು ಬಹುಶಃ ನಾವು ಮನೆಯಲ್ಲಿ ಕೂತು ಹೈ ಸೆಕ್ಯೂರ್ಡ್ ಆಗಿ ನಾವು ನಮ್ಮ ಓಟನ್ನು ಚಲಾಯಿಸುವಂತ ವ್ಯವಸ್ಥೆ ಕೂಡ ಬರಬಹುದು, ಬರುತ್ತೆ, ಖಂಡಿತವಾಗಿಯೂ ಬರುತ್ತೆ. ಯಾಕಂದ್ರೆ ಈಗ ಸಿಸ್ಟಮ್ ನಮ್ಮಲ್ಲಿ ಇದೆ. ಕಾರ್ಪೊರೇಟ್ಗಳಲ್ಲಿ ನಾವು ಯೂಸ್ ಮಾಡ್ತಿದ್ದು ನಮ್ಮ ಲಾಗಿನ್, ತಮ್ಮ ಕಾನ್ಫಿಡೆನ್ಷಿಯಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ. ಸೊ ಅದು ಬಂದರೂ ಬರಬಹುದು, ನಾನು ಅದನ್ನು ಯಾವುದನ್ನು ಅಲ್ಲಗಳೆಯುವಂಥದ್ದಿಲ್ಲ. ಆದರೆ ಇಲ್ಲಿ ಇರುವಂಥದ್ದು ಮುಖ್ಯ ಉದ್ದೇಶ ಎಂತ ಅಂತ ಹೇಳಿದ್ರೆ, ನೋಡಿ, ನೀತಿ ಸಂಹಿತೆ ವಿಚಾರವಾಗಿ ಅರುಣನ್ನ ಒಂದು ವಿಚಾರ ಹೇಳಿದ್ರು. ನೋಡಿ, ಈಗ 5 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಆಗುವಂಥದ್ದು ತಡೆ. ಈಗ ಏನಾದ್ರಲ್ಲಿ ಮಿಡ್ಲಲ್ಲಿ ಸರ್ಕಾರ ಬಿದ್ದು ಹೋದ್ರೆ ಓಕೆ, ಅದಕ್ಕೆ ಹೇಳಿದ್ರೆ ಇವಾಗ ಮುಂದಿನ 3 ವರ್ಷವರೆಗೆ ಏನು ಸರ್ಕಾರ ಬರ್ತದೆ ಆವಾಗ ನಡೀತದೆ ಅಂತ ಹೇಳಿ. ಓಕೆ, ಆವಾಗ ಕೂಡ ನೀತಿ ಸಂಹಿತೆ ಬರುತ್ತೆ ಅಲ್ಲ. ಒಂದು ಎರಡನೇದು ಇನ್ನೊಂದು ಎಂತ ಹೇಳಿದ್ರೆ, ಬಹುಶಃ ಒಂದು ವೇಳೆ ಸ್ಟಾರ್ಟಿಂಗ್ನಲ್ಲೇ ಬಹುಮತ ಬಂದಿಲ್ಲ ಯಾವುದೇ ಸರ್ಕಾರಕ್ಕೂ, ಆವಾಗ ಏನು ನೋಡಿ, ಕೆಲವೊಂದೊಂದು ವಿವರವಾದಂಥ ಒಂದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇವರು ಹೇಳಿದರೆ 5 ವರ್ಷಕ್ಕೊಮ್ಮೆ ನಡೆದಿದೆ. ಈಗ EVM ಮಿಷನ್ಸ್, ಈಗ ನಮಗೆ ಈ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 30 ಲಕ್ಷ ಏನೋ EVM ಮಿಷನ್ಸ್ ಹೊಸತ್ತು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ. ಈಗಿನ ಒಂದು ಲೆಕ್ಕಾಚಾರ ನೋಡಿದರೆ ಒಂದು EVM ಮಿಷನ್ ಹೆಚ್ಚು ಕಡಿಮೆ ಒಂದು 17ರಿಂದ 20,000ವರೆಗೆ ಏನೋ ಕಾಸ್ಟಿಂಗ್ ಬರುತ್ತೆ. ಸೊ 30 ಲಕ್ಷ EVM ನಾವು ಮೆಷಿನ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಕಾಸ್ಟಿಂಗ್ ಆಯಿತು, ಅದರದ್ದು ಮಾಡಬೇಕು. ಖಾಲಿ ನಾವು EVM ಮೆಷಿನ್ನ ಬಗ್ಗೆ ಮಾತಾಡುವಂಥದ್ದು. ಇದರ ಒಟ್ಟಿಗೆ ಅದಕ್ಕೆ ಟ್ಯಾಲಿ ಆಗುವಂತಹ ಬೇರೆ ಬೇರೆ ಸಲಕರಣೆಗಳು ಬೇಕಾಗ್ತದೆ. ಅದು ಮತ್ತೆ 4 ಎಲೆಕ್ಷನ್ಗೆ ಆಗುವಂತ ಖರ್ಚನ್ನು ಒಂದು ಎಲೆಕ್ಷನ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಮಾಡಿದ್ರೆ ಅಲ್ಲ, ಅದಕ್ಕಿಂತ ಮುಂಚೆ ಈ ಕುದುರೆ ವ್ಯಾಪಾರ ಅನ್ನೋದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಸ್ವಾಮಿ? ಈಗ ನಾವು ಕಣ್ಣರೆ ನೋಡಿದ್ದೇವಲ್ಲ, ಈಗ ಸುಭದ್ರವಾಗಿದ್ದಂತ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಭದ್ರವಾಗಿತ್ತು. ಅದನ್ನು ಆಪರೇಷನ್ ಕಮಲ ಮಾಡಿ ಬೀಳಿಸಿದ್ರು. ಮಹಾರಾಷ್ಟ್ರದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು, ಅದನ್ನು ಕೂಡ ಬೀಳಿಸಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಮಾಡಿ ಬೀಳಿಸಿದ್ರು. ಸೊ ಹೀಗೆಲ್ಲ ಇರುವಾಗ ದ ಪರ್ಪಸ್ ಏನು? ಇದು ಪರ್ಪಸ್ ಫುಲ್ಫಿಲ್ ಆಗುತ್ತಾ? ಆಗಲ್ಲ. ಮತ್ತೆ ನೋಡಿ, ಇನ್ನೊಂದು ಹೇಳಿದ್ರು, ಈಗ MP MLAಗಳು ಈಗ ಒಬ್ರು, ಈಗ ನಮ್ಮ ರಾಜ್ಯದಲ್ಲೇ ಮೊನ್ನೆ ಎಲೆಕ್ಷನ್ ಅಲ್ಲಿ ನಾವು ನೋಡಿದೆವು, MLA ನಿಂತವರು ಪುನಃ MP ಎಲೆಕ್ಷನ್ಗೆ ನಿಂತರು, ಅಲ್ಲಿ ಪುನಃ ಬೈ ಎಲೆಕ್ಷನ್ ಆಯಿತು. ಸೊ ಇವರು ಹೇಳಿದ್ರು ಅದೆಲ್ಲ ಮಾಡಿದರೆ ಆಗುದಿಲ್ಲ, ಚಾನ್ಸಸ್ ಕಡಿಮೆ ಆಗ್ತದೆ ಅಂತೇಳಿ. ಆದರೆ ಇರ್ರೆಸ್ಪೆಕ್ಟಿವ್ ಆಗಿ ಯಾವುದೇ ಒಂದು ಪಕ್ಷ ಇರಲಿ, ಈಗ ನಾನು ಒಂದು ಪಕ್ಷ ರೆಪ್ರೆಸೆಂಟ್ ಮಾಡ್ತೀನಿ, ನಮ್ಮ ಪಕ್ಷದಲ್ಲಿ ಕೂಡ ಇದ್ದಾರೆ ಕೆಲವರು, ಬೇರೆ ಬೇರೆ ಪಕ್ಷದಲ್ಲಿ ಕೂಡ ಇದ್ದಾರೆ. ಅವರಿಗೆ ಒಂದ್ಸಲ MLA ನಿಂತರು, ಅವರ ಮಗ ಆಗಬೇಕು ಅಂತ ಹೇಳಿ ಮಗನನ್ನು MLA ನಿಲ್ಲಿಸಿರು, ಅಪ್ಪ MP ಆದರು. ಸೊ ಈ ಥರದ ಕೆಲವೊಂದೊಂದು ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳಿ, ಪೊಲಿಟಿಕಲ್ ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ಬೋದು. ಯಾಕಂದರೆ ಇಂಥ ಬುದ್ಧಿಗಳನ್ನು ಬಿಡಲಿಕ್ಕೆ ರೆಡಿ ಇರುವುದಿಲ್ಲ ಯಾರು ಕೂಡ. ಮತ್ತು ನೋಡಿ, GDP ಗ್ರೋತ್ನ ಬಗ್ಗೆ ಎಲ್ಲ ನಾವು GDP ಇದರ ಬಗ್ಗೆ ಎಲ್ಲ ನಾವು ಈಗ ಇದು ಮಾತಾಡಲಿಕ್ಕೆ ಕೂತ್ರೆ ಇದಕ್ಕೊಂದು ಸಪ್ರೇಟ್ ಸೆಷನ್ ಇಡಬೇಕಾಗ್ತದೆ ನಾವು ಯಾಕಂತ ಹೇಳಿದ್ರೆ ಬಹುಶಃ ಅವರೊತ್ತಿಗೆ ನಾವು ಪ್ರಶ್ನೆ ಹಾಕಬೇಕಿದ್ದು ಗ್ರಾಸ್ GDP ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ನೆಟ್ GDP ಬಗ್ಗೆ. ಯಾಕಂತ ಹೇಳಿದ್ರೆ GDPಯ ಬಗ್ಗೆ ಇನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ನಮ್ಮ ಜನರು GDPಯ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಹೋಗ್ತಿಲ್ಲ, ಅದು ಏನು GDP ಅಂತ ಹೇಳಿ. ಸೊ ಹಾಗೆ ನಾವು GDPಯ ಬಗ್ಗೆ ನಾವು ಮಾತಾಡಲಿಕ್ಕೆ ಎಂಥದ್ದು ಇಲ್ಲ ಇದ್ರೆ. ಮತ್ತು ಇದರಲ್ಲಿ ನೋಡಿ, ನಮ್ಮ ಎಂತ ಹೇಳ್ತಾರೆ, ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಇದು ಅವರ NDA ಕೂಟದಲ್ಲಿ ಇರುವ ಸ್ವಪಕ್ಷದವರಿಗೂ ಕೆಲವರಿಗೆ ಇದು ಇಷ್ಟ ಇಲ್ಲ ಆಗುವಂಥದ್ದು. ಸೊ ಹಾಗಿರುವಾಗ ಕೆಲವರು ಈ ಥರದ್ದೆಲ್ಲ ಇರುವಾಗ ನಾವು ಖಾಲಿ ವಿರೋಧ ಪಕ್ಷದವರು ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಆಗಿಲ್ಲ. ಮತ್ತು ನೋಡಿ, ಕೆಲವೊಂದೊಂದು ಸರಕಾರದ ಒಂದು ಆತುರದ ಕೆಲವೊಂದೊಂದು ನಿರ್ಧಾರಗಳನ್ನು ಈಗ ನಾವು ಬಹುಶಃ ನೋಡಿದ್ದೇವೆ. ನಾವು GST ತರುವಂಥ ಟೈಮ್ನಲ್ಲಿ ಆಗಿರ್ಬೋದು, ನೋಟ್ ಬ್ಯಾನ್ ಮಾಡಿದಂಥ ಟೈಮ್ನಲ್ಲಿ ಆಗಿರ್ಬೋದು, ಕೆಲವೊಂದೊಂದು ನಿರ್ಧಾರಗಳು ಆತುರದಿಂದ ತೆಗೆದು ಕಡೆಯದಾಗಿ ಮತ್ತೆ ಕ್ಷಮೆ ಕೇಳಿದಂತಹ ಪರಿಸ್ಥಿತಿ ಕೂಡ ಇದೆ ಸರ್ಕಾರ. ಸೊ ಆದ್ದರಿಂದ ಇದನ್ನೊಂದು ಕರೆಕ್ಟಾಗಿ ಒಂದು ಏನು ಹೇಳ್ತಾರೆ ಯೋಚನೆ ಮಾಡುವಂಥ ವಿಚಾರ, ಇದು ಜನರಿಗೆ ಬಿಟ್ಟು ಬಿಡಬೇಕು ಈ ವಿಚಾರವನ್ನು. ಬಹುಶಃ ಅವರಿಗೆ ಇದು ಬೇಕು ಅಂತ ಹೇಳಿದರೆ ನೋಡಿ, ಇದನ್ನು ಜನರಿಗೆ ಬಿಟ್ಟರು BJP ಅವರು ಕಳೆದ ಬಾರಿ ಅವರ ಇದರಲ್ಲೇ ಇಟ್ಟರು, ಯಾವುದರಲ್ಲಿ ಅವರ ಏನು ಹೇಳ್ತಾರೆ ಮ್ಯಾನಿಫೆಸ್ಟೋದಲ್ಲೇ ಇಟ್ಟರು ಅವರು, ನಾವು ತರ್ತೀವಿ ಅಂತೇಳಿ.
ಸೋಲ್ಸಿದ್ರು ಜನ. ಸೊ ಹಾಗಿರುವಾಗ ಬಿಜೆಪಿ ಹೇಳುತ್ತೆ ಕೋವಿಂದ್ ಅವರ ಸಮಿತಿ ಏನಿದೆ ಅಲ್ಲ, ರಿಪೋರ್ಟ್ ಏನಿದೆ ನೋಡಿ, ಅದು ಬಹುಮತ ಬಂದಿಲ್ಲ, ಜನರಿಂದ ಬಹುಮತ ಬಂದಿರೋ ಬಂದಿಲ್ಲ. report ಅಂತ ಅಲ್ಲ, ಬಹುಮತ ಬಂದಿಲ್ಲ. ಬಹುಮತ ನೋಡಿ, ಗೋವಿಂದ NDA ಬಂದಿದೆ, ನಾವು NDA ಇಳಿಸಿದ್ದು, ನಾವು ಸೋತದ್ದು ಆಕ್ಚುಲಿ ಇಂಡಿ ಗಠಬಂಧನ. ಇಲ್ಲ, ನಮ್ದು ಇನ್ನು ಕೂಡ 100+ ಆಗ್ಲಿ, ಇನ್ನು ಕೂಡ ಟ್ರಿಪಲ್ ಡಿಜಿಟ್ಗೆ ಹೋಗ್ಲಿಲ್ಲ. ನಾವು ಅದೇ ನಾವು ಹೇಳಿದಿಲ್ಲ, ನಾವು ಅವರು ವಿನ್ ಆಗಿದ್ದಾರೆ ಆಗ. ಅಲ್ಲ, ಕರೆಕ್ಟ್, ನಾವು ಮಾಡಿದ ಕೆಲವೊಂದೊಂದು ತಪ್ಪಿನಿಂದ ನಾವು ಅನುಭವಿಸಿದ್ದೇವೆ, ಅದನ್ನು ನಾವು ಮುಂದೆ ತಿದ್ದಿ ನಾವು ಮುಂದೆ ಮೇಲೆ ಬರ್ತೀವಿ ನಾವು. ಬಟ್ ಈ ಬಾರಿ ಹಿನ್ನಡೆ ಆದದ್ದು ಇಂಡಿಯಾ ಗಠಬಂಧನಿಗೆ. ಸೊ ನೋಡಿ, ಸಾರಿ, NDA ಗಠಬಂಧನಿಗೆ. ಈಗ ಹಲವಾರು ನೋಡಿ, ಟೈಮಿಗೆ ಖಂಡಿತವಾಗಿ ನಮಗೂ ಕೂಡ ಹಿನ್ನಡೆ ಆಗಿದೆ. ನಾನು ಹಾಗೆ ಕೇಳಲ್ಲ, ಜನರಿಂದ ಒಪಿನಿಯನ್ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ನೋಡಿ, ಅವರ ಅನಿಸಿಕೆಯನ್ನು ಹೇಳಿರುವಂತದ್ದು ಯಾರು, ಏನು ವರದಿಯನ್ನು ಕೊಟ್ಟಿದ್ದಾರೆ ನೋಡಿ, ಅವ್ರು ಹೀಗೆ ಮಾಡಿದ್ರೆ ಆಗಬಹುದು, ಒಳ್ಳೇದಾಗಬಹುದು ಅಂತ ಏನೊಂದು ಅನಿಸಿಕೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ತಗೊಂಡಿದ್ದಾರೆ. ಇಲ್ಲ, ಅದರ ಬಗ್ಗೆ ಪ್ರಾಪರ್ ಅದೊಂದು DPR ಕೊಡ್ಬೇಕಲ್ಲ, ಅದನ್ನು ಸಬ್ಮಿಷನ್ ಮಾಡ್ಬೇಕಲ್ಲ, ಅದು ಏನಿಲ್ಲ, ಹೀಗೇನೆ ಒಂದು ಮಾಡಿದ್ರು ಅಂತ ಹೇಳಿ 8,000 ಪುಟಗಳ 18,000 ಪುಟಗಳ ಒಂದು ವಿಸ್ತೃತವಾಗಿರತಕ್ಕಂಥ ವರದಿ. ಸುಮ್ಮನೆ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಯಾಗಿದ್ದವರು ಸುಮ್ಮನೆ ಏನಾದರೂ ವರದಿ ಕೊಡೋದಿಲ್ಲ, ಏನು ಗೀಚಿಕೊಂಡು ಕೊಡೋದಿಲ್ಲ, ಅದಕ್ಕೊಂದು ಸಮಗ್ರ ಸಮಯ ಕೂಡ ತೆಗೆದುಕೊಂಡಿದ್ದಾರೆ. ಏನು ತರತರಿ ಇಲ್ಲ, ಅದಕ್ಕೆ ಟೈಮ್ ಬೌಂಡಿನಲ್ಲಿ ಅದನ್ನು ಕೊಟ್ಟಿರುವಂಥದ್ದು. ಪ್ಲಸ್ ಇದಕ್ಕಿಂತ 2017ರಲ್ಲೇ ಚುನಾವಣಾ ಆಯೋಗ ಏನು ಅದು ಕರೆಕ್ಟ್ ಆಗಿರುತ್ತೆ, ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಮಾನ್ಯತೆ ಇರತಕ್ಕಂಥ ಬಾಡಿ, ಅವರೇ ರೆಕಮೆಂಡ್ ಇರುವಂಥದ್ದು, ಅವರು ಅಧ್ಯಯನ ಮಾಡಿ ರೆಕಮೆಂಡ್ ಮಾಡಿದ್ದಾರೆ. ತದನಂತರ ರಾಮನಾಥ್ ಕೋವಿಂದ್ ಅವರದ್ದು ಬಂದಿರುವಂತಹ 1983ರಲ್ಲಿ ಇಂದಿರಾ ಗಾಂಧೀಜಿ ಅವರು ಇರತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಹಳಿ ತಪ್ಪಿದೆ ನಮ್ಮ ಎಲೆಕ್ಷನ್ ಪ್ರೋಸೆಸ್, ಇದನ್ನು ಹಳಿಗೆ ತರಬೇಕು ಅಂತ ಹೇಳಿದ್ರೆ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೆಲ್ಲ ನಾವು ಅದಕ್ಕೆ ಹೆಸರು ಕೊಟ್ಟಿರ್ಬೋದು, ಒಂದೇ ಚುನಾವಣೆ ಇರ್ಲಿ ಅನ್ನುವಂಥದ್ದು ಅವತ್ತೇ ಹೇಳಿದ್ರು. ಕರೆಕ್ಟ್ ಅಲ್ಲ, ಎಲ್ಲ ಒಪ್ಕೊಳ್ಳೋಣ. ನೀವು ನಾನು ಒಂದು ಹೇಳುವಂತ ನಾವು ಕೂಡ ಯಾರು ಕೂಡ ಇದ್ದದ್ದು ಇಬ್ರು 2 ಸಂಖ್ಯೆ ಆದ್ರೂ ಕೂಡ ನಾವು ಕೂಡ ಹೆದರ್ಲಿಲ್ಲ, ನಾವು ಅದನ್ನು ವಿರೋಧ ಕೂಡ ಮಾಡಲಿಲ್ಲ, ಅದನ್ನು ಒಪ್ಪಿಕೊಂಡಿದ್ವಿ. ಇಲ್ಲ ಸರ್, ಕರೆಕ್ಟ್, ಎಲ್ಲ ನಿಮ್ದೆಲ್ಲ ಮಾತು ಒಪ್ಪ. ನನ್ನ ಒಂದೇ ವಿಚಾರ, ಈಗ ಕಳೆದ ಬಾರಿ ನೀವು NDA ಕೂಟದಲ್ಲಿ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಇತ್ತು, ಓಕೆ, ಅವರೇ ಬಹುಮತ ಕೂಡ ಇತ್ತು, ಅವರಿಗೆ 400+ ಸೀಟ್ ಕೂಡ ಇತ್ತು BJPಗೆ. ಇದಕ್ಕೆ ಬೇಕಿದ್ದದೆಷ್ಟು 2/3 ಮೆಜಾರಿಟಿ. ನಿಮಗೆ ಕಳೆದ ಬಾರಿ ಇದನ್ನು ಪಾಸ್ ಮಾಡಿ ಮುಂದುವರಿಸಬಹುದಿತ್ತಲ್ಲ, ಅವಾಗ ಯಾಕೆ ಮಾಡಿಲ್ಲ? ನೋಡೋಣ, ಇದರಲ್ಲಿ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ವಲ್ಲ, ಸರ್ವಾಧಿಕಾರಿ ಧೋರಣೆ ಇಲ್ಲ, ನೀವು ಕೂಡ ನಿಮ್ಮನ್ನು ಕೂಡ ಬಳಸಿಕೊಂಡು, ಯಾಕಂತ ಹೇಳಿದ್ರೆ ನಾವು ನಾಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿ ಬಂದ್ರೆ ನೀವು ಕೂಡ ಎಲೆಕ್ಷನ್ ನಿಲ್ಬೇಕಲ್ಲ, ಅದಕ್ಕೆ ನಮ್ ಸರ್ವಾಧಿಕಾರಿ ಧೋರಣೆ ಏನಿಲ್ಲ, ಅದನ್ನು ನಿಮ್ಮನ್ನು ಕೂಡ ಒಪ್ಪಿಸಿಕೊಂಡು ಬರಬೇಕು ಅನ್ನುವಂಥದ್ದು. ಆದ್ರೆ ನೀವು ಖಡಾಖಂಡಿತವಾಗಿ ಪೂರ್ವಾಗ್ರಹ ಪೀಡಿತರಾಗಿ ಏನು ಮೋದಿಜಿ ಅವರು ತಂದ ಕಾನೂನು ವಿರೋಧ ಮಾಡುದು, ಅಲ್ಲಿ ಇಷ್ಟು ಒಳ್ಳೇದಾಗ್ತದೆ ಸ್ವಾಮಿ, ಇಲ್ಲ ವಿರೋಧ ಮಾಡುದು, ನಮ್ಗೆ ಯಾಕೆ ವಿರೋಧ ಪಕ್ಷ ಅಂತ, ದೇಶದ ವಿರೋಧ ಪಕ್ಷ ರಾಜಕೀಯ ಅಂತ ಹೇಳುವಂತದ್ದು. ನೋಡಿ, ಇವರು ನಾನು ಅದೇ ನೋಡಿ ಶಿಷ್ಯನವರೇ ಹೇಳ್ತೇನೆ, ಈಗ ಇವರು ಹೇಳಿದ್ರು ಸರಿ, ಓಕೆ, ಆವಾಗ ನಮ್ಗೆ ಅವಕಾಶಗಳು, ಆ ನೋಟ್ ಬ್ಯಾನ್, ಆ GST ಮಾಡೋ ಟೈಮ್ ನಲ್ಲೆಲ್ಲ ಯಾಕೆ ಅವಕಾಶ ನಮ್ಗೆ ಕೊಟ್ಟಿಲ್ಲ, ನೀವು ಬನ್ನಿ ಇದ್ರ ಬಗ್ಗೆ ಡಿಸ್ಕಷನ್ UPS ಸಂದರ್ಭದಲ್ಲಿ ನಿಮಗೆ ಮಾಡ್ಲಿಕ್ಕೆ ನಾವು ಮಾಡಿದ್ವಿ. ಅಲ್ಲಲ್ಲ, ನಾವು ಅದಕ್ಕೆ ವಿರೋಧ ಮಾಡಿದ್ವಿ. ಕೆಲವೊಂದೊಂದು ಕಾಂಪೊನೆಂಟ್ಸ್ ಗಳ ಒಂದು ಕರೆಕ್ಷನ್ ಇರ್ಬೇಕಿತ್ತು, ಅದನ್ನ ನೀವು ಮಾಡ್ಲಿಲ್ಲ, ಅದನ್ನ ಹಾಗೇನೆ ನೀವು ಪ್ರೆಸೆಂಟ್ ಮಾಡಿದ್ರಿ. ಸೊ ಆದ್ರಿಂದ ಹಾಗಿರುವಂತದ್ದು. ಈಗ ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಇವರಿಗೆ ಈ ಮ್ಯಾಟರ್ ಬೇಡ ಇತ್ತು, ಯಾಕಂತ ಹೇಳಿದ್ರೆ ಆವಾಗ ಅವರಿಗೆ ಈ ರಾಮ ಮಂದಿರ, ಅಯೋಧ್ಯ ಈ ಮ್ಯಾಟರ್ ಎಲ್ಲ ಒಳ್ಳೆ ಸಾಲಿಡ್ ಇತ್ತು. ಈಗ ಇನ್ನು ಆ ಮ್ಯಾಟರ್ ವರ್ಕೌಟ್ ಆಗಲ್ಲ. ಮತ್ತೆ ಇನ್ನೊಂದು ವಿಚಾರ ಎಂತ ಹೇಳಿದ್ರೆ, ಬಹುಶಃ ಇವರ BJP ಅವರಿಗೆ ಬಹುಶಃ ಏನೋ ಒಂದು ಒಳಗಿಂದ ಒಳಗೆ ಒಂದು ಮೆಸೇಜ್ ಬಂದಿದ್ದಿರ್ಬೋದು, ಬರುವ ವರ್ಷದಲ್ಲಿ ಇನ್ನೊಂದು ಜನರಲ್ ಎಲೆಕ್ಷನ್ ನಡೆಯುವಂತಹ ಚಾನ್ಸಸ್ಗಳು ಇವೆ. ಯಾಕಂತ ಹೇಳಿದ್ರೆ ಈಗ BJPಗೆ ಬಹುಮತ ಇಲ್ಲ. ಸೊ ಈಗ BJPಗೆ ಇರುವಂಥ ಅಸ್ತ್ರ ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಅಂತ ಇಟ್ಕೊಂಡು, ಈ ಅಜೆಂಡಾವನ್ನು ಇಟ್ಕೊಂಡು ಮುಂದಿನ ದಿನಗಳು, ಯಾಕಂತೇಳಿ ಇನ್ನು ಸದ್ಯದಲ್ಲಿ ಈಗ ಸಾಧ್ಯತೆ ಇಲ್ಲ ಸರ್. ಅಂದ್ರೆ ಈಗ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಬರುವ ವರ್ಷ ಆ ಎಲೆಕ್ಷನ್ ಅದಲ್ಲೇ ಹೇಳಿದ್ದು ನಾನು, ಒಂದು ಎಲೆಕ್ಷನ್ ಇರ್ತದೆ. ಯಾಕಂತೇಳಿ ಈಗ ಅವರಿಗೆ ಬಹುಮತ ಇಲ್ಲ. ಮತ್ತೆ ಈಗ ಏನು ಆಂಧ್ರದವರು ನಾಯ್ಡು ಅವರಿದ್ದಾರೆ, ಮತ್ತೆ ನಮ್ಮ ಬಿಹಾರದವರು ಏನು ಪಾರ್ಟ್ನರ್ ಇದ್ದಾರೆ, ಎರಡು ಒಂದು ಊರುಗೋಲ್ನಾಗಿ ಇದ್ದಾರೆ ಅವರಿಗೆ. ಸೊ ಅವರಿಂದ ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಎಷ್ಟೋ ವಿಚಾರಗಳು ಇವರಿಗೆ ಪಾಸ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಸೊ ಬಹುಶಃ ಈ ಒಂದು ವಿಚಾರವನ್ನು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಪೂರ್ಣ ಬಹುಮತದ ಒಂದು BJP ಸರ್ಕಾರ ಬರುವಂತಹ ಒಂದು ಹುನ್ನಾರದಲ್ಲಿ ಬಹುಶಃ, ಯಾಕಂತ ಹೇಳಿದ್ರೆ ಇದನ್ನು ಇವರು ಆಲ್ರೆಡಿ ಈಗ ಮಹಾರಾಷ್ಟ್ರದಲ್ಲಿ ಒಂದು ಟ್ರೈ ಮಾಡಿದ್ರು. ಆ ಮಹಾರಾಷ್ಟ್ರದ ಒಂದು ಗೆಲುವಿನ ಒಂದು ಹುಮ್ಮಸ್ಸಿನಿಂದ ಅವ್ರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಏನು ಹೇಳ್ತಾರೆ
ಒಂದು ಡಿಸಾಲ್ವ್ ಮಾಡಿ ರೀಎಲೆಕ್ಷನ್ಗೆ ಹೋದರೆ ಬಿಜೆಪಿಗೆ ಪೂರ್ಣ ಬಹುಮತ ಬರಬಹುದು. ಈ ಒಂದು ಎಜೆಂಡಾವನ್ನು ಇಟ್ಕೊಂಡು ನಾವು ಇದರ ಬಗ್ಗೆ ಫೈಟ್ ಮಾಡಿದ್ದೇವೆ, ನಮಗೆ ಇದಕ್ಕೆ ವೋಟ್ ಕೊಡಿ. ಯಾಕೆಂದ್ರೆ ಕಳೆದ ಬಾರಿ ಬಿಜೆಪಿಯವರು ವೋಟ್ ಕೇಳಿದ್ದು ರಾಮನ ಹೆಸರಿನಲ್ಲಿ. ಸೊ ರಾಮ ಮಂದಿರ ಆಯಿತು, ಅದು ಕೂಡ ನೋಡಿ ರಾಮ ಮಂದಿರ ಪೂರ್ಣ ಆಗಲಿಲ್ಲ. ಅಲ್ಲಿಯ ಜನಗಳೇ ಹೇಳ್ತಾರೆ ಇನ್ನೂ ಕೂಡ ಪೂರ್ಣ ಆಗ್ಲಿಕ್ಕೆ ಇನ್ನೂ ಒಂದು 3-4 ವರ್ಷ ಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಅಲ್ಲ ಹೇಳ್ತೇನೆ ಕಡೆಯದಾಗಿ ನಾನು ಮುಗಿಸ್ಬೇಕು. ಸರ್ ಕೂಡ ಒಂದು ವಿಷಯ ಹೇಳಿದ್ರು, ಏನು ಯಾರಾದ್ರೂ ಸೋತ್ರೆ ಅವರಿಂದ ಅಂದ್ರೆ ಏನಾದ್ರು ಈ ತರದ್ದು ಏನಾದ್ರೆ ವಸೂಲಿ ಮಾಡಬೇಕು ಅಂತ ಹೇಳಿ. ಈಗ ಹೌದು, ನಾನು ಹೇಳುವಂಥದ್ದು ಎಂತ ಗೊತ್ತಂದ್ರೆ ಇವರು ಈ ತರದ ಒಂದು ನಿರ್ಧಾರಗಳನ್ನು ಮಾಡುವ ಮುಂಚೆ ನಮ್ಮಲ್ಲಿ ಕೆಲವೊಂದು ಹಲವಾರು ಸುಧಾರಣೆಗಳು ಮಾಡುವ ಅಗತ್ಯ ಇದೆ. ಈಗ ಪಕ್ಷಾಂತರ ಕಾಯ್ದೆ ಅದನ್ನು ಬಲಪಡಿಸಬೇಕು. ಎಷ್ಟು ಜನರ ಮೇಲೆ ಈಗ ಒಬ್ಬ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾನೆ, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ ವಿನ್ ಆಗಿರ್ತಾನೆ, ಅವನು ಆ ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗುವಾಗ ಒಂದು ಕಾಯ್ದೆ ಯಾವ ತರ ತರಬೇಕು ಅಂತ ಹೇಳಿದ್ರೆ ಅವನ ಡಿಫೀಟಿಂಗ್ ಯಾರು ಕ್ಯಾಂಡಿಡೇಟ್ ಇದ್ದಾರೆ ನೋಡಿ, ಸೆಕೆಂಡ್ ಹೈಯೆಸ್ಟ್ ವೋಟ್ ಯಾರಿಗೆ ಸಿಕ್ಕಿದೆ ಅವನನ್ನೇ ನೆಕ್ಸ್ಟ್ಗೆ MP ML ಅಂತ ಡಿಕ್ಲೇರ್ ಮಾಡಿ ಬಿಡಬೇಕು. ಆವಾಗ ಏನಾಗ್ತದೆ, ಇದೆಲ್ಲ ಒಂದೊಂದು ಸುಧಾರಣೆ, ಸಮಾಧಾನವನ್ನು ಲಗಡೆ ತೆಗಿಬೇಕು ಅಂತ ಹೇಳ್ತಿದ್ದೀನಿ. ಇದೆಲ್ಲ ಒಂದೊಂದು ಸುಧಾರಣೆಗಳು ಆಗ ಆಗುದಿಲ್ಲ, ಪಕ್ಷಾಂತರ ಮಾಡುದಿಲ್ಲ ಅವರು. ಅರುಣ್ ಸರ್, ಈಗ ಸಂಖ್ಯಾಬಲವು ಕೂಡ ಕಡಿಮೆ ಇದೆ ರಾಜ್ಯಸಭೆ ಆಗಿರ್ಬೋದು ಲೋಕಸಭೆಯಲ್ಲಿ. ಸೊ ಇದು ಸಾಧ್ಯತೆಗಳು ಕೂಡ ಸ್ವಲ್ಪ ಕಷ್ಟ ಇದೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನ್ನುವಂಥ ವಾದವು ಕೂಡ ಇರುವಂತ. ಅಲ್ಲ, ಇದು ಇವಾಗ ಇದು ಪಾಸ್ ಆಗಿ JPCಗೆ ಹೋಗಿದೆ ಅಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್ ನ ಎಲ್ಲ ಪ್ರವರಗಳೆಲ್ಲ ಮುಗಿದಿದೆ. ಅದರಲ್ಲಿ ಇನ್ನು JPCಯಿಂದ ವಿಸ್ತೃತವಾಗಿ ಚರ್ಚೆ ಆಗಿ ಅದರಲ್ಲಿ ಏನಾದರೂ ಸುಧಾರಣೆ ಇನ್ನಷ್ಟು ಬೇಕು ಅಂತ ಹೇಳಿದ್ರೆ, ನಾನು ಹೇಳಿದೆಲ್ಲ ಸರ್ವಾಧಿಕಾರಿ ಧೋರಣೆ ಅಲ್ಲ ನಮ್ದು, ಪ್ರಜಾಪ್ರಭುತ್ವ ಧೋರಣೆ, ಅದಕ್ಕೋಸ್ಕರ JPC ಕಳಿಸಿತ್ತು. ಇವತ್ತು ಅಮಿತ್ ಶಾ ಕೂಡ ಎದ್ದು ನಿಂತು ಹೇಳಿದ್ರು, ತುಂಬಾ ಚರ್ಚೆ ಮಾಡೋದೇನೆ ವಿಷಯ ಇಲ್ಲ, ನಾವು ಇದನ್ನು JPCಗೆ ಇಟ್ಟೇ ಮುಂದೆ ಹೋಗಬೇಕು ಅಂತ ಹೇಳಿ ಮೋದಿಜಿ ಅವರು ಕೂಡ ಮೊದಲು ಅಂದುಕೊಂಡಿದ್ರು. ಇವಾಗ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಅರ್ಜುನ್ ರಾಮ್ ಮೇಘವಾಲ್ ರವರು ಏನಾದ್ರು ಅದಕ್ಕೆ ನಿಮ್ಗೆ ಹಾಗೇನಾದ್ರು ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ JPCಗೆ ಇಟ್ಟೆ ಮುಂದೆ ಹೋಗೋಣ ಅಂತ ಹೇಳಿದ್ರು. ವಿಸ್ತೃತವಾಗಿ ಚರ್ಚೆ ಆಗಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಸಂವಿಧಾನದಲ್ಲಿ 500ಕ್ಕಿಂತ ಜಾಸ್ತಿ ಸಂಸದರು ಕೂತ್ಕೊಂಡು ತುಂಬಾ ಚರ್ಚೆ ಮಾಡಿದ್ರೆ ತುಂಬಾ ಅವಧಿ ಅದಕ್ಕೋಸ್ಕರ ತೆಗೆದುಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಒಂದಷ್ಟು ಕಮಿಟಿ ಮಾಡಿಕೊಂಡು ಅಂದ್ರೆ ಜಂಟಿ ಸಮಿತಿ ಮಾಡಿಕೊಂಡು ಅಲ್ಲಿ ಚರ್ಚೆ ಮಾಡಿಕೊಂಡು ಅಲ್ಲಿಂದ ವರದಿ ಬಂದ ಮೇಲೆ ಕೂಡ ಚರ್ಚೆ ಮಾಡ್ಲಿಕ್ಕಿದೆ. ಅದಕ್ಕೋಸ್ಕರ ಒಂದು JPC ಇದನ್ನು ಪಾಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಇದರಲ್ಲಿ ಇದಕ್ಕೆ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಪಾಸ್ ಮಾಡಿಕೊಂಡು ಅಲ್ಲಿಗೆ ಇವಾಗ ಚರ್ಚೆ ಆಗಿದೆ. ಅಲ್ಲಿ ಚರ್ಚೆ ಆಗಿ ಪುನಃ ಇಲ್ಲಿ ಡಿಬೇಟಿಗೆ ಬಂದು ಪುನಃ ಒತ್ತಿಗೆ ಕೊಡ್ಲಿಕ್ಕಿದೆ. ಅದಕ್ಕೇನು ದೊಡ್ಡದಾಗಿರ್ತದೆ ರಾಕೆಟ್ ಸೈನ್ಸ್ ಏನಿಲ್ಲ ಅಲ್ಲ. ಮತ್ತೆ ಇನ್ನೊಂದು ನೋಡಿ, ಈಗ ಮುಂದಿನ ದಿನಗಳಲ್ಲಿ ಈಗ ನೆಕ್ಸ್ಟ್ ಎಲೆಕ್ಷನ್ ಬರುವಾಗ ಈಗ ನಮ್ಮ ಏನು 546 ಸಂಸದರೇನಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ಜನಸಂಖ್ಯಾ ಆಧಾರದ ಮೇಲೆ ಆ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಒಂದು ಪ್ಲಾನ್ ಕೂಡ ಇದೆ. ಸೊ ಇದರ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಸೊ ಇಂತಹ ಹಲವಾರು ವಿಚಾರಗಳಿವೆ ರಾಜ್ಯದಲ್ಲಿಯೂ ಕೂಡ. ಅದೇ ರೀತಿಯಾಗಿ ಈಗ ಏನು MP MLAಗಳು ಏನಿದೆ ಜನಸಂಖ್ಯೆ ಆಧಾರಿತ ಮೇಲೆ ಜಾಸ್ತಿ. ಸೊ ಈ ತರದ ಕೆಲವೊಂದು ಸುಧಾರಣೆಗಳನ್ನು ನಾವು ಫಸ್ಟ್ ಫೋಕಸ್ ಮಾಡಿ ಅದನ್ನು ಕೌಂಟರ್ ಮಾಡಿ ನಾವು ಡೀಲ್ ಮಾಡಬೇಕೆ ಹೊರತು ಈ ತರದ ವಿಚಾರಗಳನ್ನು ನಾವು ಮಾಡೋದ್ರಿಂದ ಮಹಿಳಾ ಮೀಸಲಾತಿ ಕೂಡ ಬರ್ಲಿಕ್ಕೆ ಖಂಡಿತ ಇದೆಲ್ಲವೂ ಇಂಪ್ಲಿಮೆಂಟೇಷನ್ ಆಗ್ಲಿಕ್ಕಿದೆ, ಸುಧಾರಣೆಗಳಿವೆಲ್ಲ. ಕೊನೆಯದಾಗಿ ಜಯರಾಮ್ ಸರ್ ವೆರಿ ಕ್ವಿಕ್ ಆಗಿ ಈ ಸರ್ತಿ ಸಂವಿಧಾನ ಈ ವರ್ಷ 75 ವರ್ಷಗಳ ಪ್ರಯಾಣವನ್ನು ಪೂರೈಸ್ತಾ ಇದೆ. ಕಾಲಕ್ಕೆ ಅದು ತಿದ್ದುಪಡಿಯೂ ಆಗಿದೆ. ಈಗ ಹೊಸ ಸಂಸತ್ತಿನ ವಿಷಯ ಬಂತು, ಜನಸಂಖ್ಯೆಯ ಅನುಗುಣವಾಗಿ ಅದರ ಸ್ಥಾನಗಳು ಹೆಚ್ಚಾಗ್ತವೆ ಅಂತ. ಈಗಿನ ಜನಸಂಖ್ಯೆಯನ್ನು ಪರಿಗಣಿಸಿದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ರಾಜ್ಯಗಳಿಗೆ ಲಾಭ ಇಲ್ಲ, ಅಂದ್ರೆ ಆ ಮಟ್ಟದಲ್ಲಿ ಸ್ಥಾನಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ. ಮತ್ತು ಸಂಸತ್ ಭವನವನ್ನು ಹಿಂದೆ ಇಷ್ಟು ತರಾತುರಿಯಲ್ಲಿ ಯಾಕೆ ನಿರ್ಮಿಸಲಾಯಿತು ಅಂದ್ರೆ ಈ ಹೊಸದಾಗಿ ಬರುವಂತ ಸಂಸದರನ್ನು ಅಕೊಮಡೇಟ್ ಮಾಡಲಿಕ್ಕೆ ದೊಡ್ಡ ಸಾಧನದ ಅಗತ್ಯ ಇತ್ತು. ಅದು ಒಂದು ಕಾರಣ. ಆಗ ಕಟ್ಟುವಾಗ ಹೇಳಿದ್ರು ದುಡ್ಡು ಪೋಲಾಯಿತು, ಅದು ಅಗತ್ಯ ಇತ್ತ, ಈಗ ಸೋರ್ತಾ ಉಂಟು ಇತ್ಯಾದಿ ಎಲ್ಲ ಬಂತು. ಬಟ್ ಅದು ಪೂರ್ವಾಲೋಚನೆ ಇಟ್ಟುಕೊಂಡೇ ಕಟ್ಟಿದ್ದಾರೆ. ದಕ್ಷಿಣದ ರಾಜ್ಯಗಳಿಗೆ ಹೆಚ್ಚು ಲಾಭ ಇಲ್ಲ, ಆದರೆ ಉತ್ತರದ ರಾಜ್ಯಗಳಿಗೆ ಹೆಚ್ಚು ಲಾಭ ಇದೆ. ಸೊ ಈಗ ಈ ತಿದ್ದುಪಡಿಯ ಮೂಲಕ BJP ಒಂದು ಸಂದೇಶ ಕೊಟ್ಟಿದೆ ಅಂತ ನಾವು ಭಾವಿಸಬೇಕು. ಯಾಕಂದ್ರೆ ಮುಂದಿನ ವರ್ಷದ ಆರಂಭದಲ್ಲೇ ದಿಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ. ಸೊ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಏನು ಹೇಳಿದೆ ಅಂದರೆ ನನಗೆ ದೇಶದ ಏಕತೆ ಮುಖ್ಯ ಅಂತ ಹೇಳುವ ಸಂದೇಶವನ್ನು ಕೊಟ್ಟಿದೆ. ಈ ಸಂದೇಶ ಈಗ ಯಾಕೆ ಬಹಳ ಮಹತ್ವದ್ದು ಅಂತ ಹೇಳಿದರೆ, ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಏನಾಗಿದೆ, ಪಾಕಿಸ್ತಾನ ಏನಾಗಿದೆ, ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ಅವರು UCCಯನ್ನು ಅರ್ಧಕ್ಕಿಂತ ಅಲ್ಲಿಗೆ ಬಿಟ್ಟರು ಅಂದರೆ ಇನ್ನು ಅನುಷ್ಠಾನ ಆಗಬೇಕಷ್ಟೇ. ಅದು ಇವತ್ತು ಈ ಸ್ಥಿತಿಯಲ್ಲಿ ನಾವು ಈ ಏಕತೆಯನ್ನು ಮುಂದಿಟ್ಟರೆ ಬಹುಶಃ ನಮಗೆ ಜನ ಬೆಂಬಲ ಹೆಚ್ಚು ಸಿಗ್ಬೋದು ಅಂತ ಹೇಳುವ ಒಂದು ತರ್ಕ ಇವತ್ತು NDA ಕೂಟದಲ್ಲಿ ಇದೆ ಅಂತೇಳಿ ನಾವು ತರ್ಕ ಮಾಡಬಹುದು ಅಂತ ಕಾಣ್ತದೆ. ಓಕೆ ಥ್ಯಾಂಕ್ ಯು ಸರ್, ಮೋರಿಗೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.
ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.